ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆ
शिवाजी महाराज की ನೋಡಿ ಈಗ ಮೆರವಣಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಫಸ್ಟ್ಗೆ ಅನೌನ್ಸ್ ಮೈಕ್ ಇರ್ತದೆ. ಸಂಸ್ಕೃತಿ ಪ್ರೋತ್ಸಾಹಕ್ಕೆ ಪ್ರತ್ಯೇಕ ಅಕಾಡೆಮಿ ಸ್ಥಾಪನೆ ತುಳು ಭಾಷೆಯನ್ನು ರಾಜ್ಯದ ಎರಡನೇ ಅಧಿಕೃತ ಭಾಷೆಯನ್ನಾಗಿಸಲು ಪ್ರಯತ್ನ. ಉಚಿತ ಶಿಕ್ಷಣ ಒದಗಿಸುವ ಸರ್ಕಾರಿ ಶಾಲೆಗಳ ಮತ್ತು ಅಂಗನವಾಡಿ ಕೇಂದ್ರಗಳ ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.
ಪರಿಹಾರ, ಪ್ರಾಕೃತಿಕ ಸಮತೋಲನಕ್ಕೆ ಪರಿಸರ ಸ್ನೇಹಿ ಸಸ್ಯಗಳ ನಾಟಿ ಬಗ್ಗೆ ಕ್ರಮ, ನಗರ ಪ್ರದೇಶಕ್ಕೆ ಸೂಕ್ತ ಒಳಚರಂಡಿ ವ್ಯವಸ್ಥೆ, ಕ್ಷೇತ್ರದಾದ್ಯಂತ ಶುದ್ಧ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ, ತುಳುನಾಡಿನ ಕ್ರೀಡೆ ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ, ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ, ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ, ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ, ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.
ಸಮಸ್ಯೆಗಳಿಗೆ ಪರಿಹಾರ, ಪ್ರಾಕೃತಿಕ ಸಮತೋಲನಕ್ಕೆ ಪರಿಸರ ಸ್ನೇಹಿ ಸಸ್ಯಗಳ ನಾಟಿ ಕಾರ್ಯಕ್ರಮ, ನಗರ ಪ್ರದೇಶಕ್ಕೆ ಸೂಕ್ತ ಒಳಚರಂಡಿ ವ್ಯವಸ್ಥೆ, ಕ್ಷೇತ್ರದಾದ್ಯಂತ ಶುದ್ಧ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ, ತುಳುನಾಡಿನ ಕ್ರೀಡೆ ಕುಮಾರ್ ಪುತ್ತಿಲರನ್ನು ಬೆಂಬಲಿಸೋಣ. ಬ್ಯಾಟ್ ಚಿಹ್ನೆಗೆ ನಮ್ಮ ಅಮೂಲ್ಯ ಮತವನ್ನು ನೀಡೋಣ. ನಮ್ಮ ಭರವಸೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಪುತ್ತೂರಿಗೆ ಪುತ್ತಿಲ, ಪುತ್ತೂರಿಗೆ ಪುತ್ತಿಲ. ಪಾಂಡವ ಕೌರವ ಕಾದಾಟ ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್. ಸಮಾಜಕ್ಕಾಗಿ ಬದುಕುವ ಪುತ್ತೂರಿನ ಹಿಂದೂ ಸಮಾಜದ ಭರವಸೆಯ ನಾಯಕ ಅರುಣ್ ಕುಮಾರ್ ಪುತ್ತಿಲ. ಆತ್ಮೀಯ ಬಂಧು ಭಗಿನಿಯರೇ, ಈಗಾಗಲೇ ನಮ್ಮ ನೆಚ್ಚಿನ ಅಭ್ಯರ್ಥಿಗಳಾಗಿರುವಂಥ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಇವರು ಭವ್ಯವಾದಂಥ ಶೋಭಯಾತ್ರೆಯಿಂದ ಆಗಮಿಸಿ ಈಗಾಗಲೇ ಸಾರ್ವಜನಿಕ ಸಭಾವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಆಗಮಿಸಿರುವಂತೆ ಎಲ್ಲ ಸಹೃದಯಿ ಬಂಧು ಭಗಿನಿಯರಿಗೆ ವಿನಂತಿ, ಹಿರಿಯರು ಮತ್ತು ಮಹಿಳೆಯರಿಗೆ ಪ್ರಪ್ರಥಮ ಆಸನಗಳನ್ನು ಬಿಟ್ಟುಕೊಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು ಸಹಕರಿಸಬೇಕು. ಬಂದಂಥ ಎಲ್ಲ ಹಿರಿಯರು ಮತ್ತು ಮಹಿಳೆಯರು ಪ್ರಪ್ರಥಮವಾಗಿ ಹಾಕಿರುವಂಥ ಆಸನಗಳಲ್ಲಿ ಕುಳಿತುಕೊಂಡು ತದನಂತರ ಉಳಿದ ಕಾರ್ಯಕರ್ತರು ಕುಳಿತುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಬಂಧುಗಳೇ. ಹಾಗೆ ಈ ಶೋಭಯಾತ್ರೆಯಲ್ಲಿ ಸಾಗಿ ಬಂದ ಎಲ್ಲ ಸಹೃದಯಿ ಬಂಧು ಭಗಿನಿಯರಿಗೆ ಮಜ್ಜಿಗೆಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಜ್ಜಿಗೆಯನ್ನು ಕುಡಿದು ಅದೇ ರೀತಿಯಲ್ಲಿ ಅದರ ಆ ಕವರನ್ನು ಎಲ್ಲೆಂದರಲ್ಲಿ ಬಿಸಾಕದೆ ಒಂದೇ ಭಾಗದಲ್ಲಿ ಹಾಕಿ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಭೂತಪೂರ್ವವಾದಂಥ ಹುಮ್ಮಸ್ಸಿನಿಂದ ಸಾಗಿ ಬಂದಂಥ ಈ ಶೋಭಯಾತ್ರೆ
ಶ್ರೀ ಚಂದ್ರನಾಥ ಬಸದಿಂದ ಆರಂಭಗೊಂಡು ವಿಟ್ಲ ಪೇಟೆಯಲ್ಲಿ ಸಾಗಿ ಈ ಪುಣ್ಯ ಮಣ್ಣನ್ನು ತಲುಪಿ ನಮ್ಮ ನೆಚ್ಚಿನ ಕಾರ್ಯಕರ್ತ ಅಭ್ಯರ್ಥಿಗೆ ಉದ್ಘಾರಗಳನ್ನು ಹಾಕಿ ಸಂತೋಷದಿಂದ ಕುಪ್ಪಳಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಆಗಮಿಸಿರುವಂಥ ಎಲ್ಲ ಮಹನೀಯರಿಗೆ ಹಾಗೆ ಭಗಿನಿಯರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ ತಾವೆಲ್ಲ ತಮಗಾಗಿ ಹಾಕಿರುವಂಥ ಆಸನದಲ್ಲಿ ಕುಳಿತುಕೊಂಡು ಈ ಸಾರ್ವಜನಿಕ ಸಭೆಯನ್ನು ಅತ್ಯುತ್ತಮವಾಗಿ ಸಂಪನ್ನಗೊಳಿಸಿಕೊಳ್ಳಬೇಕಾಗಿ ವಿನಮ್ರವಾದಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಪ್ರಥಮ ಆದ್ಯತೆಯಲ್ಲಿ ಆಸನವನ್ನು ನೀಡಿ ತದನಂತರ ಕಾರ್ಯಕರ್ತ ಬಂಧುಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಾಯಾರಿಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಜ್ಜಿಗೆಯನ್ನು ಕುಡಿದು ಹಾಗೆ ಅದರ ಕವರನ್ನು ಎಲ್ಲದರಲ್ಲಿ ಬಿಸಾಕಬೇಡಿ. ದಯವಿಟ್ಟು ಒಂದು ಪತ್ರದಲ್ಲಿ ಒಂದೇ ಕಡೆ ಹಾಕಿ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಕಾರ್ಯಕರ್ತರ ಮಿತ್ರರಿಗೂ ಕೂಡ ವಿನಮ್ರವಾದಂಥ ವಿನಂತಿ ಏನೆಂದರೆ, ನಾವೀಗಾಗಲೇ ಸಾರ್ವಜನಿಕ ಸಭಾ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದೇವೆ. ಅಲ್ಲಿ ಪ್ರಪ್ರಥಮ ಆದ್ಯತೆಯಲ್ಲಿ ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಟ್ಟು ತಾವುಗಳು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲ ಮಹನೀಯರಲ್ಲಿ ವಿನಮ್ರವಾದ ವಿನಂತಿ, ಈ ವಿಶೇಷವಾದ ಮಹಿಮೆಯ ಗದ್ದೆಯ ಮೇಲ್ಭಾಗದಲ್ಲಿರುವಂಥ ರಸ್ತೆಯಲ್ಲಿ ಜನಗಳು ನಿಂತು ಅಡಚಣೆಯನ್ನು ಉಂಟು ಮಾಡಬಾರ್ದು. ದಯವಿಟ್ಟು ಎಲ್ಲ ಈ ಸಭಾಂಗಣದ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಮತ್ತು ರಸ್ತೆಯಿಂದ ಕೆಳಗೆ ಇಳಿದು ಗದ್ದೆಯಲ್ಲಿ ಸಹಕರಿಸಬೇಕಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ವಾಹನ ಸಂಚಾರಕ್ಕೆ ಅಡೆತಡೆಗಳನ್ನು ತಾವು ನೀಡಬಾರ್ದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಎಲ್ಲ ಕಾರ್ಯಕರ್ತ ಮಹನೀಯರಲ್ಲಿ ವಿನಮ್ರವಾದ ವಿನಂತಿ, ಆದಷ್ಟು ಬೇಗ ತಾವು ಈ ಸಭಾಂಗಣದಲ್ಲಿ ಆಗಿರುವಂಥ ಆಸನದಲ್ಲಿ ಆಸೀನರಾಗಿ ಈ ಸಭೆಯನ್ನ ಕೂಡಲೇ ಆರಂಭಿಸಲು ಅನುವು ಮಾಡಿಕೊಡಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಅಲ್ಲಿ ನಮ್ಮ ಕಾರ್ಯಕರ್ತರ ಉದ್ಘೋಷ ಮುಗಿಲು ಮುಟ್ಟುವಂಥದ್ದು ಎಲ್ಲ ಬಂಧುಗಳಿಗೂ ಕೂಡ ಕೇಳಿಸ್ತಾ ಇದೆ. ಹಾಗೆ ನಾಸಿಕ್ ಬ್ಯಾಂಡ್ ಹಾಗೂ ಚೆಂಡವಾದನಗಳನ್ನು ಈ ಸಭಾ ಕಾರ್ಯಕ್ರಮಕ್ಕಾಗಿ ತಾವು ನಿಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ನಾಸಿಕ್ ಬ್ಯಾಂಡ್ ಮತ್ತು ಚೆಂಡವಾದನ ದಯವಿಟ್ಟು ಉದ್ಘೋಷವನ್ನ ನಾವು ವೇದಿಕೆಯಲ್ಲಿ ಕಾಣೋಣ. ವೇದಿಕೆಯಲ್ಲಿ ನಮ್ಮ ನೇತಾರರು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ತಾವು ದಯವಿಟ್ಟು ಸಹಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾಸಿಕ್ ಬ್ಯಾಂಡ್ ಮತ್ತು ಚೆಂಡೆವಾದಕರಲ್ಲಿ ವಿನಂತಿ. ಆತ್ಮೀಯ ಎಲ್ಲ ಬಂಧು ಭಗಿನಿಯರಲ್ಲಿ ವಿನಮ್ರವಾದ ವಿನಂತಿ, ಅಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯುಂಟು ಮಾಡದೆ ರಸ್ತೆ ಭಾಗದಲ್ಲಿ ನಿಂತ ಎಲ್ಲ ಮಹನೀಯರು ಬಂಧುಗಳು ಈ ಗದ್ದೆಯಲ್ಲಿ ನಿಂತು ಸಹಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸುವಂತ ಅಭ್ಯಾಗತರನ್ನ ಕಾರ್ಯಕರ್ತರು ವೇದಿಕೆಯಿಂದ ಕರೆತರುವಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ಡಾಕ್ಟರ್ ಸುರೇಶ್ ಪುತ್ತರಾಯ ಇವರು, ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ತರುಣ ಹಿಂದುತ್ವದ ಕಿಡಿ ಅರುಣ್ ಪುತ್ತಿಲ ನಮ್ಮ ನೇತಾರರು, ಅವರನ್ನ ವೇದಿಕೆ ಕರೆತರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ದಿಕ್ಸೂಚಿ ಭಾಷಣವನ್ನು ಮಾಡಿರುವಂತಹ ಶ್ರೀಕೃಷ್ಣ ಉಪಾಧ್ಯಾಯ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ರಾಜಶೇಖರ್ ಉದ್ಯಮಿಗಳು ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ರಘುರಾಮರಾಯಿ ವಿಟ್ಲ ಪಂಚಾಯತ್ನ ಮಾಜಿ ಸದಸ್ಯರು ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ.
ಅದೇ ರೀತಿಯಲ್ಲಿ ಶ್ರೀಮತಿ ಸಂಧ್ಯಾ ಮೋಹನ್ ಪಟ್ಟಣ ಪಂಚಾಯತಿನ ಮಾಜಿ ಸದಸ್ಯೆ, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲ ಸಹೃದಯಿ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ, ನಾವು ಆದಷ್ಟು ಮುಂಭಾಗದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ನಮ್ಮ ಜನಗಳು ಯಾವ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ವೇದಿಕೆಯಲ್ಲಿರುವಂತಹ ಮಹನೀಯರು ಕೂಡ ಕಾಣಬೇಕು. ನಾವು ಯಾವ ರೀತಿಯಲ್ಲಿ ಹಿಂದುತ್ವದ ಹೋರಾಟದಲ್ಲಿ ನಮ್ಮ ಮಂಚೂಣಿಯ ನಾಯಕನನ್ನ ಮುನ್ನಡೆಸ್ತೇವೆ ಅನ್ನುವಂತಹ ಒಂದು ಉದ್ಘೋಷವನ್ನ ವೇದಿಕೆಯ ಮುಂಭಾಗದಲ್ಲೇ ಇದ್ದುಕೊಂಡು ಮಾಡಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ ಇವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. बोलो भारत माता के, बोलो भारत माता के, वंदे वंदे। पुण्यभूमि, त्यागभूमि, तपोभूमि, कर्मभूमि ಭರತವರ್ಷ. ಈ ಭಾರತದಲ್ಲಿ ನಾವೆಲ್ಲ ಹಿಂದೂಗಳು ಒಂದು ಎನ್ನುವಂತ ಸಾಧಿಸೋಸ್ಕರವಾಗಿ ನಾವೆಲ್ಲ ಇಂದು ಒಟ್ಟು ಬಂದು ಸೇರಿದ್ದೇವೆ. ವಿಟ್ಲ ಸೀಮೆಯ ಅಧಿಪತಿ ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರಿಗೆ ಭಕ್ತಿಯಿಂದ ಪಡಮಟ್ಟು ವಿಟ್ಲ ಅರಮನೆಯ ಅರಸುಪಟ್ಟಕ್ಕೆ ತಲೆಬಾಗುತ್ತಾ ಎಲ್ಲ ದೈವದೇವರುಗಳನ್ನ ಸ್ಮರಿಸುತ್ತಾ ಇಂದಿನ ಈ ಸಭಾ ಕಾರ್ಯಕ್ರಮವನ್ನ ನಾವು ಆರಂಭಿಸ್ತಾ ಇದ್ದೇವೆ. ಸುಕನ್ಯಾ ಸೇರಾಜೆ ಇವರು ದೇವರನ್ನ ಸ್ತುತಿ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ವಾರಣಾಸ್ಯಂ ಹೇಮವರ್ಣಂ ಮಂಗಳಾಂಗಂ ಮನೋಹರಂ ಗೌರೀಪುತ್ರಂ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ ವಿಘ್ನರಾಜಂ ನಮಾಮ್ಯಹಂ. ಭಗವಂತ ನಮ್ಮೆಲ್ಲರನ್ನು ಉದ್ಧರಿಸಲಿ ಎನ್ನುವಂಥ ಆಶಯದೊಂದಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಗಣ್ಯಾತಿ ಗಣ್ಯರನ್ನ ಸೇರಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀಕೃಷ್ಣ ಇವರು ವೇದಿಕೆ ಅವರಿಗಾಗಿ. बोलो भारत माता के, बोलो भारत माता के, अरुण कुमार पुत्तिला के. ರಾಷ್ಟ್ರೀಯ ಪಕ್ಷಗಳು ಒಂದು ನಾಚಿಸುವ ರೀತಿಯಲ್ಲಿ ನಾವು ಇವತ್ತು ಅರುಣಣ್ಣನ ಪರವಾಗಿ ಇಲ್ಲಿ ಸೇರಿದ್ದೇವೆ. ವಿಟ್ಲ ಚಂದ್ರನಾಥ ಬಸದಿಯಿಂದ ಹಿಡಿದು ಇವತ್ತು ವಿಟ್ಲದ ಒಂದು ಮಹಿಮೆಯ ಗದ್ದೆಗೆ ನಾವೆಲ್ಲರೂ ಬಂದು ಸೇರಿದ್ದೇವೆ. ಇವತ್ತಿನೊಂದು ಅರುಣ್ ಪುತ್ತಿಲ ಇವರ ಪರವಾದ ಸಾರ್ವಜನಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಿದ್ಯಾವಂತರ ಪ್ರತಿನಿಧಿ, ನಮ್ಮೆಲ್ಲರ ಮಾರ್ಗದರ್ಶಕ ಆಗಿರುವಂಥ ಖ್ಯಾತ ವೈದ್ಯರಾಗಿರುವಂಥ ಶ್ರೀಯುತ ಸುರೇಶ್ ಪುತ್ತೂರಾಯ ಇವರಿಗೆ ವಿಟ್ಲದ ಜನತೆ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ನಿಮ್ಮೆಲ್ಲರ ಕಣ್ಮಣಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರು ಆಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ನಮ್ಮ ವಿಟ್ಲದೆಲ್ಲರ ಪರವಾಗಿ ಹೃದಯ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಸಭೆಯನ್ನು ಉದ್ದೇಶಿಸಿ
ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವವರು ನನ್ನ ಆತ್ಮೀಯರು ಆಗಿರುವಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಆರಂಭದ ದಿನದಿಂದಲೂ ಅರುಣ್ ಕುಮಾರ್ ಪುತ್ತಿಲ ಇವರ ಪರವಾಗಿ ಬರಹಗಳನ್ನು ಬರೆಯುತ್ತಿರುವಂಥ ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯ ಇವರನ್ನು ಕೂಡ ನಾವು ಹೃದಯ ತುಂಬಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ಉದ್ಯಮಿಗಳು ಆಗಿರುವಂತಹ ರಾಜಶೇಖರ್ ಇವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಮತ್ತೋರ್ವ ವೈದ್ಯ ಪುತ್ತೂರಿನ ಅವ್ಯವಸ್ಥೆಯನ್ನು ರಾಷ್ಟ್ರೀಯ ನಾಯಕರಿಗೆ ಮುಟ್ಟಿಸಿದಂತ ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೆ ಇವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಅದೇ ವೇದಿಕೆಯಲ್ಲಿ ಇರುವಂತಹ ನಿಮ್ಮೆಲ್ಲರ ಆತ್ಮೀಯರು ವಿಟ್ಲದ ಯುವಕರಿಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ವಿಟ್ಲ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಆಗಿರುವಂತಹ ಶ್ರೀಯುತ ರಘುರಾಮ್ ರೈ ಇವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಾನು ವಿಟ್ಲದ ಪಟ್ಟಣ ಪಂಚಾಯತ್ ಮೆಂಬರ್ ಆಗಿರುವಾಗ ನನ್ನ ಜೊತೆ ಸದಸ್ಯರಾಗಿ ಕೆಲಸ ಮಾಡಿದಂತ ನಮ್ಮ ಹಿರಿಯಕ್ಕ ಶ್ರೀಮತಿ ಸಂಧ್ಯಾ ಮೋಹನ್ ಇವರನ್ನು ಕೂಡ ಹೃದಯ ತುಂಬಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಬಹಿರಂಗ ಪ್ರಚಾರದ ರೋಡ್ ಶೋ ಅನ್ನು ಮಾಧ್ಯಮದಲ್ಲಿ ಬಿತ್ತರಿಸಿರುವಂತಹ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ದೊಡ್ಡ ದೊಡ್ಡ ಪಕ್ಷಗಳ ಬೆದರಿಕೆಗೆ ಜಗ್ಗದೆ ಹೆದರಿಕೆಗೆ ಜಗ್ಗದೆ ಯಾವುದನ್ನು ಕೇರ್ ಮಾಡದೆ ಬಸದಿಂದ ಹಿಡಿದು ಇಲ್ಲಿಯವರೆಗೆ ಕೇಸರಿ ಶಾಲನ್ನು ಧರಿಸಿ ಕೇಸರಿ ಶಾಲನ್ನು ಹೀಗೆ ಮೇಲೆ ಮಾಡುವ ಮೂಲಕ ಅರುಣನಿಗೆ ಬೆಂಬಲ ಸೂಚಿಸಿದಂತ ನಿಮ್ಮೆಲ್ಲರ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಯಾವಾಗ 15ಕ್ಕೆ ಕೊಟೇಜದಲ್ಲಿ 14 ತಾರೀಕಿಗೆ ಕೊಟೇಜಲ್ಲಿ ಸೇರಿ ಅರುಣಣ್ಣನನ್ನು ವಿನ್ ಮಾಡ್ಬೇಕಂತೇಳಿ ನಾವೆಲ್ಲ ಕಳೆದೊಂದು 20 ದಿವಸ ಅವಿರತವಾಗಿ ದುಡಿತಿದ್ದೇವೆ. ನಾಳ್ದು 10 ತಾರೀಕಿನ ತನಗೂ ಕೂಡ ಯಾವುದೇ ಬೆದರಿಕೆಗೆ ಕ್ಯಾರ್ ಮಾಡದೆ ಯಾರ ಆಮಿಷಕ್ಕೆ ಒಳಗಾಗದೆ ನಾವೆಲ್ಲರೂ ಸೇರಿ ಅರುಣನನ್ನು ವಿನ್ ಮಾಡಬೇಕು. ಅರುಣಣ್ಣ ಅವರಾಗಿ ನಿಂತ ಅಭ್ಯರ್ಥಿ ಅಲ್ಲ, ಕಾರ್ಯಕರ್ತರ ಒತ್ತಾಯಕ್ಕೆ ನಿಂತ ಅಭ್ಯರ್ಥಿ ಅರುಣಣ್ಣ. ಇದು ನಮ್ಮದು ಬಂಡಾಯ ಅಲ್ಲ, ಇದು ಅವ್ಯವಸ್ಥೆಯ ವಿರುದ್ಧ, ಜಾತಿ ವ್ಯಾಮೋಹದ ವಿರುದ್ಧ, ರಬ್ಬರ್ ಸ್ಟಾಂಪಿನ ವಿರುದ್ಧ, ಲೈಟ್ ಕಂಬ ನಿಲ್ಲಿಸಿ ನಾವು ವಿನ್ ಮಾಡ್ತೇವೆ ಅಂತ ಹೇಳುವವರ ವಿರುದ್ಧದ ನಮ್ಮ ಪ್ರತಿರೋಧ. ಇದನ್ನು ನಾವು ವಿನ್ ಮಾಡಬೇಕು. ನಾವು ಮೊನ್ನೆ ನೋಡ್ತಿದ್ದೇವೆ, ಅರುಣಣ್ಣ ಹಣ ಕೊಟ್ಟು ಯಾರನ್ನು ಕರೆಸಲಿಲ್ಲ. ನಾವು ನಮ್ಮಿಂದ ಆಗುವ ಚಿಕ್ಕ ಹುಡುಗನಿಂದ ಹಿಡಿದು ರಿಕ್ಷಾ ಚಾಲಕರಿಂದ ಹಿಡಿದು ಕಾರು ಚಾಲಕರಿಂದ ಹಿಡಿದು ದಿನಗೂಲಿ ಕೆಲಸ ಮಾಡುವಂತ ಕೆಲಸಗಾರರು ತನ್ನ ದೈನಂದಿನ ಹಣದಲ್ಲಿ ಒಂದು ಭಾಗವನ್ನು ಅರುಣಣ್ಣನಿಗೆ ಕೊಟ್ಟು ನಾವು ನಿಲ್ಲಿಸಿದ ಅಭ್ಯರ್ಥಿ ಅರುಣಣ್ಣ. ಇವರನ್ನು ಮುಂದಿನ ದಿನಗಳಲ್ಲಿ ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನಾಗಿ ಮಾಡಲೇಬೇಕು. ಅರುಣಣ್ಣನ ಆಗ ಕೊರಗ ಜನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳಿದ್ರು, ಇಲ್ಲಿಯವರೆಗಿನ ಮಾಹಿತಿ ಪ್ರಕಾರ 80,000 ಮತಗಳು ಅರುಣನಿಗೆ ಸಿಗುವ ಅಂದಾಜಿದೆ ಅಂತ ಹೇಳಿದ್ರು. 80 ಅಲ್ಲ, 1 ಲಕ್ಷ ಮಾಡಬೇಕು. ಇದು ನಮ್ಮ ಗುರಿ, ಕಾರ್ಯಕರ್ತರ ಗುರಿ. 1 ಲಕ್ಷ ಮತಗಳನ್ನು ಅರುಣನಿಗೆ ನಾವೆಲ್ಲ ಕೊಟ್ಟು ಅರುಣಣ್ಣನಲ್ಲಿ ಪುತ್ತೂರು ಶಾಸಕನಾಗಿ ಮಾಡುವ ತನಕ ನಾವೆಲ್ಲರೂ ವಿರಮಿಸುವುದು ಬೇಡ ಅಂತ ಹೇಳ್ತಾ ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿತೇನೆ. ಜೈ ಭಾರತ್ ಮಾತಾ. ನಲ್ಮೆಯಿಂದ ಸ್ವಾಗತಿಸಿದ ಶ್ರೀಕೃಷ್ಣ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಪ್ರಖರ ವಾಕ್ಯಗಳು, ಸರಳ ಸಜ್ಜನಿಕೆಯ ಪ್ರತಿರೂಪ, ತಮ್ಮ ವಿಶೇಷವಾದಂತ ಪಾಂಡಿತ್ಯದೊಂದಿಗೆ ಸನಾತನ ಸಂಸ್ಕೃತಿಯ ದಿಶಕ್ತಿಯನ್ನ ಬಿತ್ತರಿಸುವಂತ ನಮ್ಮವರೇ ಆಗಿರುವಂತಹ ಶ್ರೀಕೃಷ್ಣ ಉಪಾಧ್ಯಾಯವರು ವೇದಿಕೆಯಲ್ಲಿದ್ದಾರೆ. ಅವರು ದಿಕ್ಸೂಚಿ ಭಾಷಣವನ್ನ ನೆರವೇರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. बोलो भारत माता की जय, बोलो भारत माता की जय. ವಿಟ್ಲದ ಮಣ್ಣಿನ ಸಮಸ್ತ ದೈವ ದೇವರುಗಳಿಗೆ ಪೊಡಮೊಟ್ಟು ನಮಸ್ಕರಿಸಿ ನಮ್ಮ ಧ್ಯೇಯವನ್ನ, ನಮ್ಮ ಕನಸನ್ನ ಇದೇ ತಿಂಗಳ 13ನೇ ತಾರೀಕಿನೆಂದು ಸಾಕಾರಗೊಳಿಸಬೇಕು ಅಂತ ಹೇಳಿ ಭಕ್ತಿಯಿಂದ ಆ ದೈವ ದೇವರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ, ಸಜ್ಜನ ಸಮಾಜ ಬಂಧುಗಳೇ, ನನಗನಿಸ್ತದೆ ಈ ಬಾರಿ ಯಾವುದೋ ರಾಷ್ಟ್ರೀಯ ಪಕ್ಷದಿಂದ ಅರುಣಣ್ಣನಿಗೆ ಟಿಕೆಟ್ ಸಿಕ್ಕದ್ದೇ ಒಳ್ಳೆಯದಾಯ್ತು. ಯಾಕೆ ಅಂತಂದ್ರೆ ಅವರ ವೈಯಕ್ತಿಕ ವರ್ಚಸ್ಸು ಇಡೀ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದೆ. ನೀವೆಲ್ಲ ಜಯಘೋಷವನ್ನ ಕೂಗುತ್ತಾ ಬಂದ್ರಲ್ಲ, ದೇಶಕ್ಕೆ ಮೋದಿ, ಯುಪಿಗೆ ಯೋಗಿ, ಪುತ್ತೂರಿಗೆ ಪುತ್ತಿಲ ಅನ್ನೋವಾಗ
ನನಗೆ ಒಂದು ಅನಿಸ್ತಾ ಇತ್ತು, ಎಷ್ಟು ಜನ ಕಾರ್ಯಕರ್ತರ ಬೆಂಬಲ, ಈ ವೈಯಕ್ತಿಕ ವರ್ಚಸ್ಸಿದೆಯಲ್ಲ, ನನ್ನ ಅಂತರ್ಮನಸ್ಸಿನ ಮಿಡಿತ ಪುತ್ತೂರಿಗೆ ಪುತ್ತಿಲ ಅಂತ ಹೇಳ್ತಿರ್ಲಿಲ್ಲ, ಕರ್ನಾಟಕಕ್ಕೆ ಪುತ್ತಿಲ ಅಂತ ಹೇಳ್ತಾ ಇತ್ತು. ಇಡೀ ಕರ್ನಾಟಕ ವಿಧಾನಸಭಾ ಕ್ಷೇತ್ರವನ್ನ ಅವಲೋಕನ ಮಾಡಿ ನೋಡಿ, ಇಂಥ ಗಟ್ಸ್ ಲೀಡರ್ ಮಹಾಲಿಂಗೇಶ್ವರನ ಕ್ಷೇತ್ರದಲ್ಲದೆ ಇನ್ಯಾವ ಕ್ಷೇತ್ರದಲ್ಲಿದ್ದಾರೆ ಅಂತ ಯೋಚನೆ ಮಾಡಿ, ಯಾವುದಾದ್ರೂ ರಾಷ್ಟ್ರೀಯ ಪಕ್ಷದಲ್ಲಿ. ಪ್ರೀತಿಯ ಬಂಧುಗಳೇ, ಇನ್ನೊಂದು ವಿಷಯ, ಟಿಕೆಟ್ ಸಿಕ್ಕದ್ ಒಳ್ಳೇದಾಯ್ತು. ಯಾಕೆ ಅಂತಂದ್ರೆ ಇವತ್ತು ಪುತ್ತೂರಿನ ಎಲ್ಲೆಲ್ಲೂ ನಡೀತಾ ಇರೋದು ಮತ ಪ್ರಚಾರ ಅಂತ ನನಗನ್ಸೋದಿಲ್ಲ, ಮತದಾನದ ಪ್ರಚಾರ ಅಂತ ನನಗನ್ಸೋದಿಲ್ಲ. ಅದರ ಬದಲಾಗಿ ವಿಟ್ಲದ ರಾಜ ರಸ್ತೆಯಲ್ಲಿ ಸಾಗಿ ಬಂದದ್ದು ಹಿಂದೂ ಸಮಾಜೋತ್ಸವ ಅಂತ ನನಗನಿಸ್ತಾ ಇದೆ. ಈ ಮೂಲಕ ಹಿಂದೂ ಬಂಧುಗಳು ಸುಸಂಘಟಿತ ಜಾಗೃತ ಸಮಾಜ ಶಕ್ತಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಕಾಸ್ಮಿಕ್ ಅರೇಂಜ್ಮೆಂಟ್ ಅಂತ ಅಧ್ಯಾತ್ಮದಲ್ಲೊಂದಿದೆ. ದೈವವೇ ಅರೇಂಜ್ ಮಾಡುತ್ತದೆ ಒಂದು ವ್ಯವಸ್ಥೆಯನ್ನ ಅಂತ. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಬದುಕ ನೀನು ಕೂತಿರು. ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಬದುಕ ನೀನು ಕೂತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಗನು, ವಿವರಗಳ ಜೋಡಿಸುವ ಯಜಮಾನ ಬೇರಿಗನು. ಸವೆಸು ನೀಂ ಜನುಮವನು ಮಂಕುತಿಮ್ಮ, ಸವೆಸು ನೀಂ ಜನುಮವನು ಮಂಕುತಿಮ್ಮ. ಅರುಣಣ್ಣ, 30 ವರ್ಷಗಳ ಸಾರ್ವಜನಿಕ ಬದುಕು ನಿಮ್ಮದು. ನಿಮ್ಮ ಅತ್ಯಂತ ಶುದ್ಧ ಚಾರಿತ್ರ್ಯವನ್ನ ನೋಡಿದ ಕಾರ್ಯಕರ್ತ ಬಂಧು, ಹಣದ ವಿಷಯದಲ್ಲಿ ಕ್ಲೀನ್, ಹೆಣ್ಣಿನ ವಿಷಯದಲ್ಲಿ ಕ್ಲೀನ್, ಎಲ್ಲಾ ವಿಷಯಗಳಲ್ಲಿ ಕ್ಲೀನ್ ವ್ಯಕ್ತಿಯಾಗಿರುವ ನಿಮ್ಮನ್ನ, ನಿಮ್ಮ ಸಾಮರ್ಥ್ಯವನ್ನ ಮನಗಂಡು ಪುತ್ತೂರಿನಲ್ಲಿ ಅಭಿವೃದ್ಧಿಯ ಧ್ವಜವನ್ನ ಹಾರಾಡಿಸೋ ಕೆಪಾಸಿಟಿ ನಿಮಗಿದೆ ಅನ್ನೋದನ್ನ ಮನಗಂಡು ಕಾರ್ಯಕರ್ತ ಕೂಗಿದ್ದಾನೆ, ಕ್ಷೇತ್ರಕ್ಕೆ ಪುತ್ತಿಲರೇ MLA ಆಗಬೇಕು ಅಂತ. ಆದರೆ ಇಲ್ಲಿ ಕಾರ್ಯಕರ್ತರನ್ನ ಸೋಲಿಸಿ, ಕಾರ್ಯಕರ್ತರಿಗೆ ಗೊತ್ತಿರುವ ನಾಡಿ ಮಿಡಿತವನ್ನ ಧಿಕ್ಕರಿಸಿ ಟಿಕೆಟ್ ಅನ್ನ ವಂಚಿಸಲಾಗಿದೆ. ಆದರೆ ವಿವರಗಳ ಜೋಡಿಸುವ ಯಜಮಾನ ಬೇರಿಗನು ಈ ತುಳುವ ಮಣ್ಣಿನಲ್ಲಿ, ಈ ಸ್ವಾಮಿ ಶಕ್ತಿಗಳ, ಸ್ವಾಮಿ ಸತ್ಯಗಳ ಸನ್ನಿಧಾನದಲ್ಲಿ, ಈ ದೈವ ದೇವರುಗಳ ಭೂಮಿಯಲ್ಲಿ ಅನ್ಯಾಯ ನಡಿಲಿಕ್ಕೆ ಸಾಧ್ಯ ಇಲ್ಲ. ಪುತ್ತೂರಿಗೆ ಪುತ್ತಿಲ ಅಂತ ಹೇಳಿ ತುಳುವ ಮಣ್ಣಿನ ಶಕ್ತಿಗಳು ಫಿಕ್ಸ್ ಮಾಡಿ ಆಗಿದೆ ಆಲ್ರೆಡಿ. ನನಗೆ ಒಬ್ರು ಹೇಳ್ತಾರೆ, ಭಗವಂತ ಪಕ್ಷೇತರ ಆಗಿ ನಿಂತರೂ ನಾವು ಪಾರ್ಟಿಯನ್ನ ಬಿಡಲ್ಲ. ಎಂತ ಮೂರ್ಖತನ ರೀ! ಭಗವಂತ ಪಕ್ಷೇತರ ಆಗಿ ನಿಂತರೂ ನಾವು ಪಕ್ಷವನ್ನ ಬಿಡಲ್ಲ. ನಿಮ್ಮ ಪಕ್ಷವನ್ನ ಬೆಳೆಸಿದ್ದು ಆ ಅಯೋಧ್ಯೆಯ ಭಗವಂತ, ನಿಮ್ಮ ಪಕ್ಷವನ್ನ ಬೆಳೆಸಿದ್ದು ಆ ದತ್ತಪೀಠದ ದತ್ತಾತ್ರೇಯ. ಅವನು ನಿಂತರೂ ಕೂಡ ಪಕ್ಷವನ್ನ ಬಿಡಲ್ಲ. ಕೃತಜ್ಞರು. ಮಹಾಲಿಂಗೇಶ್ವರ ದೇವರ ನಡೆಯಲ್ಲಿ ಆ ಶನಿ ಪೂಜೆ ನಡೆದಿದ್ದಾಗ ಇದೇ ರೀತಿ ಅರುಣಣ್ಣನ ಆ ಸಂಘಟನಾ ಶಕ್ತಿಯ ಪ್ರದರ್ಶನವಾಗಿ ಸಾವಿರ 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 ಜನ ಸೇರಿದ್ದರಲ್ಲ. ಆ ಜನರ ಮುಂದೆ ಲಾಠಿ ಚಾರ್ಜ್ ಮಾಡಿಸಿ, ನನಗೆ ಗೊತ್ತಿಲ್ಲ, ನಾನು ಬಹಳ ಸಣ್ಣವನಿದ್ದೆ, ಪುತ್ತೂರಿನ ಹಿರಿಯರ ಹತ್ರ ಕೇಳ್ತಾ ಇದ್ದೆ, ಏನ್ರೋ ಆಯ್ತು ಆ ಶನಿ ಪೂಜೆಯಲ್ಲಿ. ಆ ಶನಿ ಪೂಜೆಯಲ್ಲಿ ಉಣ್ಣಬೇಕಾಗಿದ್ದ ಅನ್ನದ ಕೊಪ್ಪರಿಗೆಯನ್ನ ಚೆಲ್ಲಿ ಅನ್ನವನ್ನ ಚಲ್ಲಾಪಿಲ್ಲಿಯಾಗಿ ಬಿಸಾಡಲಾಯಿತಂತೆ. ತಾಯಂದಿರು ಹೆಣ್ಣು ಮಕ್ಕಳು ಅಂತ ನೋಡದೆ
ಲಾಠಿ ಪೆಟ್ಟನ್ನ ಕೊಡಲಾಯಿತಂತೆ. ಎಷ್ಟೋ ಜನ ಶನಿದೇವರ ಸನ್ನಿಧಿಯಲ್ಲಿ, ಆ ಭಗವಂತನ ಸನ್ನಿಧಿಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಸೇರಿದವರ ಮೇಲೆ ಇಂಥ ಒಂದು ಪ್ರಕಾರ ನಡೀತಂತೆ. ಹಿಂದುತ್ವವನ್ನ ಉಳಿಸ್ತೇವೆ, ಹಿಂದುತ್ವವನ್ನ ರಕ್ಷಣೆ ಮಾಡ್ತೇವೆ, ಹಿಂದೂ ಅಸ್ಮಿತೆಗೆ ನಾವೇ ಭರವಸೆ ಅಂತ ಮಾತಿಗೂ ವಚನ ಕೊಟ್ಟಂತಹ ನೀವು ಲಾಠಿ ಚಾರ್ಜ್ ಮಾಡಿಸಿದ್ದನ್ನ ಶನಿ ಬಿಡಿಸಿದ್ದು ಅಂತ ಹೇಳಿ ಭಗವಂತನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಕರ್ಮ ಹ್ಯಾಸ್ ರಿಟರ್ನ್. ಮಾಡಿದ ಕರ್ಮ ರಿಟರ್ನ್ ಆಗಿ ಬಡಿತದೆ. ಇವತ್ತು ಕಾರ್ಯಕರ್ತ ಜಾಗೃತನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಕೃಷ್ಣಣ್ಣ ಏನಾಗ್ಬೋದು ಮಾರೇ ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಇವತ್ತು. ಆದ್ರೆ ಸುಳ್ಯಕ್ಕೆ ಹೋಗಿ ನೋಡಿದರೆ, ಬಂಟ್ವಾಳಕ್ಕೆ ಹೋಗಿ ನೋಡಿದ್ರೆ, ಬೆಳ್ತಂಗಡಿಗೆ ಹೋಗಿ ನೋಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ನಾನು ಮೂಲತಃ ಸುಳ್ಯದವನು, ಯಾವುದೋ ಕಾರಣಕ್ಕಾಗಿ ಸುಳ್ಯದ ಮನೆಗೆ ಹೋಗಿದ್ದೆ. ಅಲ್ಲಿ ಪಾರ್ಟಿ ಕಡೆಯಿಂದ ಬಂದಿದ್ರು. ನಾನು ಹೋದ ಮೇಲೆ ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದ್ರಂತೆ, ಪುತ್ತೂರನ್ನ ಕಳಕೊಂಡೇವಲ್ವಾ ಅಂತ. ಸ್ಟ್ರಾಟಜಿ ಇವರಿಗೆ ಗೊತ್ತಾಗಿದೆ. ಪುತ್ತೂರನ್ನ ಕಳಕೊಂಡದ್ದು ಪಾರ್ಟಿ ಆಗಿರಬಹುದು, ಆದ್ರೆ ಹಿಂದುತ್ವ ಪುತ್ತೂರನ್ನ ಕಳ್ಕೊಳ್ಳಿಲ್ಲ. ನಮ್ಮ ಉಸಿರು ಹಿಂದುತ್ವ, ನಮ್ಮ ಜೀವ ಹಿಂದುತ್ವ, ನಮ್ಮ ಪ್ರಾಣ ಹಿಂದುತ್ವ. ಈ ಹಿಂದುತ್ವವನ್ನ ಪುತ್ತೂರಿನ ಕಾರ್ಯಕರ್ತ, ಪುತ್ತೂರಿನ ಜಾಗೃತ ಮತದಾರ ಬಿಟ್ಟು ಕೊಡಲೇ ಇಲ್ಲ. ವಿಟ್ಲದಲ್ಲಿ ಇಂಥ ಒಂದು ಬೃಹತ್ ಸ್ತೋಮ ಕಣ್ಣಿಗೆ ಕಾಣ್ತಾ ಇದೆ. ಸೋಷಿಯಲ್ ಮೀಡಿಯಾ ಟ್ರೆಂಡ್ ನೀವು ಗಮನಿಸ್ತಾ ಇದ್ದೀರಿ ಹೇಗಿದೆ ಅಂತ. ಕೆಲವರು ಯೋಚನೆ ಮಾಡ್ತಾರೆ, ಬೆಂಗಳೂರು ಎಸಿ ರೂಮಲ್ಲಿ ಕೂತು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ಲಿಕ್ಕಿಲ್ಲ ಅಂತ. ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೂಡ ನಮ್ಮ ಸಮಾವೇಶಕ್ಕೆ 500 ಜನ ಸೇರಿದ್ರೆ ಅವ್ರ ಸಮಾವೇಶಕ್ಕೆ 150 ಜನ, ನಮ್ಮ ಸಮಾವೇಶಕ್ಕೆ, ನಮ್ಮ ಮೀಟಿಂಗಿಗೆ 300 ಜನ ಸೇರಿದ್ರೆ ಅವ್ರ ಮೀಟಿಂಗಿಗೆ 30 ಜನ. ಸುಮ್ಮನೆ ನನ್ನ ಭಾಷಣದಲ್ಲಿ ಏನೇನೋ ಮಾತಾಡ್ತಿಲ್ಲ. ನಮ್ಮ ಮನೆಯಲ್ಲಿ ಅರುಣಣ್ಣ ಬಂದು ಮೊನ್ನೆ ಮೀಟಿಂಗ್ ಆಗಿತ್ತು. ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಮೆಸೇಜ್ ಹರಿಯಬಿಟ್ಟಿದ್ವಿ, ಇಷ್ಟು ಗಂಟೆಗೆ ಮೀಟಿಂಗ್ ಅಂತ. ಗೊತ್ತಾಯ್ತು ಕೌಂಟರ್ ಆಗಿ ಏನಾದರೂ ಮಾಡಬೇಕಲ್ಲ ಅಂತ ಕೇಳಿ ಅದೇ ಸಮಯಕ್ಕೆ 1 ಕಿಲೋಮೀಟರ್ ದೂರ ನನ್ನ ಮನೆಯಿಂದ ಅಲ್ಲೊಂದು ಮೀಟಿಂಗ್ ಅನ್ನು ಇಡಲಾಗಿತ್ತು. ಕ್ಷೇತ್ರದ ಪಾರ್ಟಿ ಅಭ್ಯರ್ಥಿ ಇದ್ರು, ಗೌರವಾನ್ವಿತ ಒಬ್ರು ಡಾಕ್ಟರ್ ಇದ್ರು. ಅವರಿಬ್ರು ಇದ್ದಾಗ ನಮ್ಮ ಮನೆ ಮೀಟಿಂಗ್ಗೆ 300 ಜನ. ಅಲ್ಲಿಗೆ ಹೋದವರಲ್ಲೇ ಒಬ್ರು ಬಂದು ಹೇಳಿದ್ರು, ಕೃಷ್ಣಣ್ಣ ಅಲ್ಪ ಇವ ಜನ ನಿಕ್ಲಿಲ್ಪ ಏತು ಜನ ಅಂತ. ಇದು ಗ್ರೌಂಡ್ ರಿಯಾಲಿಟಿ. ಮೀಡಿಯಾ ಸಮೀಕ್ಷೆ ನೋಡಿದ್ರ 2-3 ಚಾನೆಲ್ಗಳ ಸಮೀಕ್ಷೆ ಕೊಡುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ 6 ಸೀಟ್ ಬಿಜೆಪಿ, 6 ಸೀಟ್ ಬಿಜೆಪಿ, 1 ಕಾಂಗ್ರೆಸ್. ನಾನು ಹೇಳ್ತಾ ಇರೋದಲ್ಲ, ಮೀಡಿಯಾ ಸಮೀಕ್ಷೆಗಳು, ಇಂಟೆಲಿಜೆನ್ಸಿ ಕಡೆಯಿಂದಲೂ ಮಾಹಿತಿ ಇದೆ. 6 ಸೀಟ್ ಬಿಜೆಪಿ, 1 ಸೀಟ್ ಕಾಂಗ್ರೆಸ್, 1 ಇತರ ಅಂತ ಕೊಡ್ತಿವೆ ಮಾಧ್ಯಮಗಳು. ಈ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ಇತಿಹಾಸ ಗೊತ್ತಿದ್ರೆ ಇತರ ಅನ್ನುವ ಪದಕ್ಕೆ ಯಾವ ಅರ್ಥ ಅಂತ ನಿಮಗೆ ಗೊತ್ತಾಗಬಹುದು. ಆದದ್ರಿಂದಲೇ ಹೇಳಿದ್ದು, ಆಲ್ರೆಡಿ ಅರುಣಣ್ಣ MLA ಆಗಿದೆ ಪುತ್ತೂರಿನಲ್ಲಿ. ಈ ಸಮಾವೇಶ ಯಾಕೆ ಗೊತ್ತಾ? ಇವತ್ತು ಇಲೆಕ್ಷನ್ ಆದ್ರೆ ಅರುಣಣ್ಣನೇ ವಿನ್ ಆಗ್ತಾರೆ. ಆದರೆ ಇವರು ಒಂದು ಭ್ರಾಮಕ ಜಗತ್ತಿನಲ್ಲಿ, ನಾನ್ಯಾರು ಅಂತ ಹೇಳಿಬಿಡ್ತೇನೆ. ನನ್ನ ಅಮ್ಮ
ನನಗೆ ಜನ್ಮ ಕೊಟ್ಟ ಅಮ್ಮ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಮಾಡಿದ್ರು ನನಗೆ. ಅವರು ಸುಳ್ಯದ ಮತದಾರರು. ಏನ್ ಮೆಸೇಜು ಅಂತಂದ್ರೆ, ಮಗ ನನ್ನದೊಂದು ಆಸೆ. ಏನಮ್ಮ? ಏನೂ ಇಲ್ಲ, ಜೀವಮಾನದ ಕಡೆ ತನಕ ಬಿಜೆಪಿಗೆ ಬೈಬೇಡ ಮಗ ಅಂತ ಹೇಳುವ, ಯಾವತ್ತೂ ಕೂಡ ಬಿಜೆಪಿಯನ್ನ ಬಿಟ್ಟು ತಾವರೆಯನ್ನ ಬಿಟ್ಟು ಗೊತ್ತೇ ಇಲ್ಲದ ಅಮ್ಮ ಜನ್ಮ ಕೊಟ್ಟ ಮಗ ನಾನು ಇವತ್ತು ಅರುಣಣ್ಣನಿಗೆ ಸಪೋರ್ಟ್ ಮಾಡ್ತಾ ಇರೋದು. ಒಂದೊಂದ್ಸಲ ಅನ್ಸೋದು, ಅರುಣಣ್ಣನನ್ನ ಬೈತಾ ಹೋಗ್ತಾ ಇದ್ದಾರಂತೆ, ಜೊತೆಗೆ ನನ್ನನ್ನು ಬೈತಾರಂತೆ ಕೆಲವರು ನಾಯಕರು. ಆದರೆ ಇವರಿಗೆ ಮತ ಹಾಕುವ ದಂಪತಿಯ ಮಗನನ್ನ ಈ ತರ ಅವಮಾನ ಮಾಡಬಾರದು ಅಂತ ಹೇಳುವ ಯೋಚನೆಯೇ ಅವರಲ್ಲಿಲ್ಲ. ಅವರಿಗೆ ಸರೆಂಡರ್ ಆಗಿ ಅವರ ಪಾದಕ್ಕಡ್ಡ ಬಿದ್ದರೆ ಮಾತ್ರ ನಾವು ಬೇಕು, ಇದಲ್ಲ. ಇವತ್ತು ಕಾರ್ಯಕರ್ತರಿಗೆ ಸ್ವಂತಿಕೆ ಇದೆ. ಶ್ರೀಕೃಷ್ಣ ಸ್ಟ್ರಾಟಜಿ ನೀನ್ ಹೇಳಿದಾಗ ಆಗೋದಿಲ್ಲ. ಶಕ್ಕುವಕ್ಕನ ಕಾಲದಲ್ಲೂ ಕೂಡ ಜನ ಸೇರ್ತಾ ಇದ್ರು, ಆದ್ರೆ ಅವರಿಗೆ ಬಿದ್ದಿದ್ದು 25,000 ಹೇಳ್ತಾರೆ, ಲೆಕ್ಕಾಚಾರ ಕೊಡ್ತಾರೆ. ಆದರೆ ಶಕ್ಕುವಕ್ಕನ ಕಾಲ ಬೇರೆ, ಇವಾಗ ಕಾಲ ಬೇರೆ. ಇವಾಗ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸತ್ಯವನ್ನ ಸುಳ್ಳು ಮಾಡಲಿಕ್ಕೆ ಸಾಧ್ಯ ಆಗದ ಕಾಲ. ಇವತ್ತು ಪುತ್ತೂರಿನಲ್ಲಿ ಇತಿಹಾಸ ನಿರ್ಮಾಣ ಆಗ್ತದೆ. ದಯವಿಟ್ಟು ಹಿರಿಯ ನಾಯಕರೇ, ಈ ಅತ್ಯಂತ ಸಣ್ಣವನ ಕಿವಿ ಮಾತು ನಿಮಗೆ ಏನು ಅಂತಂದರೆ, ನೋಡಿ, ಬಾಯಿಗೆ ಬಂದ ಹಾಗೆ ನೀವು ಬೈಬೇಡಿ. ಇಡೀ ಕರ್ನಾಟಕದ ಸಮೀಕ್ಷೆ ಹೇಳುತ್ತೇವೆ, ಆ ಪಕ್ಷಕ್ಕೆ, ರಾಷ್ಟ್ರೀಯ ಪಕ್ಷಕ್ಕೆ 114 ಸೀಟ್ ಬರೋದಿಲ್ಲ ಈ ಸಲ ಬರೋದ್ 100 ಸೀಟ್ ಅಂತ ನಮ್ಮ ಪುತ್ತೂರಿನ ಇಷ್ಟೂ ಜನ ಹೋಮ್ ಮಿನಿಸ್ಟರೇ ಬೇಕು ಅಂತ ಕೇಳಿದ್ರೆ ನೀವು ಬಾಯಿ ಮುಚ್ಚಬೇಕಾದೀತು. ಪ್ರೀತಿಯ ಬಂಧುಗಳೇ, ನಿಮಗೆ ಫೋನ್ ಬರುತ್ತದೆ, ನಿಮಗೆ ಆಮಿಷಗಳನ್ನ ಒಡ್ಡಲಾಗ್ತದೆ. ನನಗೊಬ್ಬ ದೊಡ್ಡ ನಾಯಕ ಕಾಲ್ ಮಾಡಿದ್ರು, ಶ್ರೀಕೃಷ್ಣ ಸೈಲೆಂಟ್ ಆಗಿರು. ನೋಡಿ ಏನೇನ್ ಮಾತು, ಸೈಲೆಂಟ್ ಆಗಿರು. ನಿನಗಿರುವ ಸಾಮರ್ಥ್ಯ, ನಿನಗಿರುವ ಅಧ್ಯಯನಕ್ಕೆ ಸ್ಟೇಟ್ ಲೆವೆಲ್ ಅಲ್ಲಿ ಮಿಂಚಬೇಕು ಮಾರಾಯ. ನೀನು ಸೈಲೆಂಟ್ ಆಗಿದ್ರೆ ಸ್ಟೇಟ್ ಲೆವೆಲ್ಗೆ ಬೆಳೆಸೋ ಗ್ಯಾರಂಟಿ ನಾನು ಕೊಡುತ್ತೇನೆ ನಿನ್ನನ್ನ ಅಂತಂದ್ರು. ಆಗ ನಾನು ಹೇಳಿದೆ, ನಾನು ಸ್ಟೇಟ್ ಲೆವೆಲ್ಲೋ ನ್ಯಾಷನಲ್ ಲೆವೆಲ್ಲೋ ಬೆಳಿಬೇಕು ಅಂತಂದ್ರೆ ನಿಮಗೆ ಮಾತ್ರ ಅಲ್ಲ, ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ. ಆ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಇದ್ರೆ ಮಾತ್ರ ಅದೆಲ್ಲವೂ ಸಾಧ್ಯ ಆಗ್ತದೆ. ಆ ಪುತ್ತಿಲರನ್ನ ಮಹಾಲಿಂಗೇಶ್ವರ ದೇವರೇ ಆಯ್ಕೆ ಮಾಡಿದ್ದಾರೆ, ಇದರಲ್ಲಿ ಡೌಟೇ ಇಲ್ಲ. ಆದದ್ರಿಂದ ಪ್ರೀತಿಯ ಬಂಧುಗಳೇ, ನಾನು ಮೊದಲ ದಿನದಿಂದ ಇರಲಿಲ್ಲ, ಕೊಟೇಚ ಹಾಲಿಗೆ ನಾನು ಬಂದಿರಲಿಲ್ಲ. ಯಾಕೆ ಅಂತಂದ್ರೆ ನನಗೆ ನಮ್ಮತನ ಬೇಕು, ಪುತ್ತೂರಿನಲ್ಲಿ ಸಿದ್ಧಾಂತ ನಮ್ಮದೇ ಬೇಕು, ನಂಬಿಕೆ ನಮ್ಮದೇ ಬೇಕು. ಆದದ್ರಿಂದ ನಾನು ಬಂದಿರಲಿಲ್ಲ. ಕಾರ್ಯಕರ್ತ ಏನು ಬಯಸ್ತಾ ಇದ್ದಾನೆ, ಅರುಣಣ್ಣನ ಫೋನಿಗೆ ನಾನು ಬಗ್ಗೋದಿಲ್ಲ. ಅವರು ಫೋನ್ ಮಾಡೇ ಇಲ್ಲ. ಅರುಣಣ್ಣ ಕಾಲ್ ಮಾಡ್ತಾ ಇದ್ರು ಕೂಡ ನಾನು ಬರ್ತಾ ಇರಲಿಲ್ಲ. ಆದರೆ ಯಾವಾಗ ಬಂದೆ ಅಂತಂದ್ರೆ ದಿನ ಬೆಳಗಾಗುವುದರ ಒಳಗಡೆ 24 ಗಂಟೆಯ ಒಳಗಡೆ ಕೊಟೇಚ ಹಾಲಲ್ಲಿ ಜಮಾಯಿಸಿದ 3,000 ಜನ ಕಾರ್ಯಕರ್ತರ ಆ ಅಂತರಾಸೆ ಅರುಣಣ್ಣ ಬೇಕು ಅಂತ ಇತ್ತಲ್ಲ, ಆ ಕಾರ್ಯಕರ್ತನಿಗೆ ದಣಿಯಾಗಬೇಕು ಅಂತ ನನಗೆ ಅನಿಸ್ತು. ಆದದ್ರಿಂದ ನಾನು ಬಂದೆ. ಇದು ಬಿಜೆಪಿ ಮತ್ತು ಪುತ್ತಿಲ ಸ್ಪರ್ಧೆ ಅಲ್ಲ. ನೆನಪಿಡಿ, ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ ಅರುಣಣ್ಣ ಗೆದ್ದರೆ 2ನೇ ಸ್ಥಾನ ಬಿಜೆಪಿ ಅಲ್ಲ, ಬಿಜೆಪಿ 3ನೇ ಸ್ಥಾನ. ಬಿಜೆಪಿ 3ನೇ ಸ್ಥಾನ. ಆದದ್ರಿಂದ ಅರುಣಣ್ಣ ಗೆಲ್ಲದೆ ಇದ್ರೆ ಬಿಜೆಪಿ ಬರೋದಿಲ್ಲ. ನೆನಪಿಡಿ, ವಿಟ್ಲದ ಮಣ್ಣಿನಲ್ಲಿ ನಾನು ಹೇಳಿದ ಮಾತನ್ನ ದಯವಿಟ್ಟು ನೆನಪಿಡಿ.
ಅರುಣಣ್ಣ ಗೆದ್ದರೆ 2ನೇ ಸ್ಥಾನ ಬಿಜೆಪಿ ಅಲ್ಲ, 3ನೇ ಸ್ಥಾನ. ಅರುಣಣ್ಣ ಗೆಲ್ಲದೆ ಇದ್ರೆ ಬಿಜೆಪಿ ಗೆಲ್ಲೋದಿಲ್ಲ. ದೇಶದ್ರೋಹಿ ಚಿಂತನೆಗಳ ಕೈಗೆ ಈ ಕ್ಷೇತ್ರ ಹೋಗ್ತದೆ. ಆದದ್ದರಿಂದ ಅವರ ಅಹಂಕಾರಕ್ಕೆ, ಅವರ ಸ್ವಪ್ರತಿಷ್ಠೆಗೆ ಅವರಿಗೆ ಕಾಲ ಮಿಂಚಿರಲಿಲ್ಲ. ಈ ಸರ್ವೆ, ಈ ಡೇಟಾ, ಈ ಕಾರ್ಯಕರ್ತರ ಏನ್ ಮನಸ್ಥಿತಿ ಇದೆ ಅದನ್ನ ತಿಳಿಯುವುದಕ್ಕೆ ಕಾಲಾವಕಾಶ ಇದ್ದರೂ ಕೂಡ ಬೈಠಕ್ ಸೇರಿದವರು ಇಲ್ಲ, ಅವರಿಗೆ ಬಿ ಫಾರ್ಮ್ ಕೊಡಲ್ಲ ಅಂತ ತೀರ್ಮಾನ ಮಾಡಿ ಹಠ ಹಿಡಿದರಲ್ಲ. ಆ ಹಠ, ಆ ಅಹಂಕಾರ, ಆ ಪ್ರತಿಷ್ಠೆ ಸೋಲಬೇಕು, ಕಾರ್ಯಕರ್ತ ಗೆಲ್ಲಬೇಕು. ಆದದ್ರಿಂದ ಪುತ್ತಿಲ ಅನ್ನುವರು ಒಬ್ಬ ವ್ಯಕ್ತಿ ಅಲ್ಲ. ಪುತ್ತಿಲ ಅಂತಂದ್ರೆ ಪುತ್ತೂರಿನ ಒಂದು ಸ್ಟ್ರಾಂಗ್ ಟೀಮ್ ಅದು. ಪುತ್ತೂರಿನ ಒಂದು ಸ್ಟ್ರಾಂಗ್ ಟೀಮ್ ಅದು. ನನಗೆ ನೀವು ಆ ವಾಹನದಲ್ಲಿ ನನ್ನನ್ನು ಹತ್ಸುವಾಗ ನಾಚಿಕೆಯಾಗೋದು ಯಾಕೆ ಅಂತಂದ್ರೆ, ಇಲ್ಲ ನಾನು ನಡ್ಕೊಂಡೇ ಬರ್ತೇನೆ ಅಂತ ಹೇಳೋದು ಯಾಕೆ ಅಂತಂದ್ರೆ, ಕಣ್ಣಿಗೆ ಕಾಣದ ಅದೆಷ್ಟೋ ಕೈಗಳು ನಾನ್ ಕಣ್ಣಿಗೆ ಕಾಣ್ತೇನೆ ವಾಹನದಲ್ಲಿ ನೀವು ನನ್ನನ್ನು ಹತ್ತಿಸಿದರೆ. ಆದರೆ ಕಾಣದ ಕೈಗಳು ಯಾವುದ್ಯಾವುದೋ ಜಾತಿ, ಯಾವುದ್ಯಾವುದೋ ನಂಬಿಕೆಗಳಿಗೆ ಸೇರಿದವರು. ಅರುಣಣ್ಣ ಇದಾಗಲ್ಲ. ಆದ್ರೆ ಅರುಣಣ್ಣ ಸೋತ್ರೆ, ಅರುಣಣ್ಣನ ಆಫೀಸಲ್ಲಿರುವಂತಹ ಒಬ್ಬ ಗಟ್ಟಿ ತಾಕತ್ತಿನ ಒಕ್ಕಲಿಗ ಗೌಡ್ರು ಅಳೋದಕ್ಕೆ ಶುರು ಮಾಡ್ತಾರೆ. ಅರುಣಣ್ಣ ಸೋತ್ರೆ ಒಬ್ರು ಶೆಟ್ರು ಅಳೋದಕ್ಕೆ ಶುರು ಮಾಡ್ತಾರೆ. ಅರುಣಣ್ಣ ಸೋತ್ರೆ ಕುಲಾಲ್ ಅಳೋದಕ್ಕೆ ಶುರು ಮಾಡ್ತಾರೆ. ಅರುಣಣ್ಣ ಸೋತ್ರೆ ಹಿಂದೂ ಸಮಾಜದ ಪ್ರತಿಯೊಬ್ಬರು ಅಳ್ತಾರೆ. ಹಿಂದುತ್ವ ಅಂತಂದ್ರೆ ಏನ್ ಗೊತ್ತಾ? ಹಿಂದುತ್ವ ಅಂದ್ರೆ ಯಾರಾದ್ರೂ ಗೌಡ್ರಿಗೆ ನೋವಾದ್ರೆ ಶೆಟ್ರಿಗೆ ಬೇಜಾರಾಗಬೇಕು, ಶೆಟ್ರಿಗೆ ಬೇಜಾರಾದ್ರೆ ಬ್ರಾಹ್ಮಣನಿಗೆ ಬೇಜಾರಾಗಬೇಕು, ಬ್ರಾಹ್ಮಣನಿಗೆ ಬೇಜಾರಾದ್ರೆ ಕುಲಾಲಿಗೆ ಬೇಜಾರಾಗಬೇಕು, ಕುಲಾಲಿಗೆ ಬೇಜಾರಾದ್ರೆ ಕೊಂಕಣಸ್ಥ ಸಮಾಜದವನು ಎದ್ದು ನಿಲ್ಲಬೇಕು ಪ್ರತಿಭಟನೆಗೆ. ಕೊಂಕಣಿ ಸಮಾಜದವರು ಅವರು ಬೇಜಾರು ಮಾಡಿಕೊಂಡ್ರೆ ಇನ್ನೊಬ್ಬ ಎದ್ದು ನಿಲ್ಲಬೇಕು. ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಹಿಂದೂ ಅಷ್ಟೇ. ಆದ್ರಿಂದ ಯಾರಿಗೂ ಅನ್ಯಾಯ ಆಗಬಾರದು ಅಂತ ಯೋಚನೆ ಮಾಡೋದಿದ್ರೆ ಹಿಂದುತ್ವ ಮುಖ್ಯ. ಆದರೆ ನನ್ನ ಜಾತಿಗೆ ಮಾತ್ರ ಅನ್ಯಾಯ ಆಗಬಹುದು ಬೇಡ ಅಂತ ಯೋಚನೆ ಮಾಡೋದಿದ್ರೆ ಜಾತಿವಾದಕ್ಕೆ ಹೋಗಬಹುದು. ಆದ್ರಿಂದ ಇದು ಜಾತಿವಾದಿ ಅಲ್ಲ, ಇದು ಹಿಂದೂವಾದ. ಈ ಹಿಂದೂವಾದ ಗೆಲ್ಲಬೇಕು. ಎಲ್ಲಾ ಲೆಕ್ಕಾಚಾರಗಳು ಕೂಡ ಪುತ್ತಿಲ ಪರವಾಗಿ ಇರೋದ್ರಿಂದ ನನಗೆ ಮತ್ತೆ ಮತ್ತೆ ಹೇಳೋದು, ಆ ಆಶಾ ತಿಮ್ಮಪ್ಪ ತ್ಯಾಗಮಯಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ತನ್ನ ಮಗನನ್ನೇ ಪ್ರಚಾರಕರನ್ನಾಗಿ ಕಳುಹಿಸಿಕೊಟ್ಟಂತಗ ಹಿರಿ ಜೀವ. ಆ ಜೀವದ ಮೇಲೆ ನನಗೆ ಗೌರವ ಇದೆ, ರೆಸ್ಪೆಕ್ಟ್ ಇದೆ, ತುಂಬಾ ಆತ್ಮೀಯವಾಗಿ ಗೊತ್ತಿದೆ ಕೂಡ. ಆಶಾ ತಿಮ್ಮಪ್ಪ ಅನ್ನುವ ತಾಯಿಯ ವಿರುದ್ಧ ಹೋರಾಟ ಅಲ್ಲ, ದೊಡ್ಡ ದೊಡ್ಡ ನಾಯಕರು ಇವರನ್ನ ಬಲಿಪಶು ಮಾಡ್ತಾ ಇದ್ದಾರಲ್ಲ, ಆ ನಾಯಕರ ಅಹಂಕಾರದ ವಿರುದ್ಧ ಹೋರಾಟ. 2023ರಲ್ಲಿ ಆ ಅಹಂಕಾರವನ್ನ ಮೆಟ್ಟಿ ನಿಂತು ಪುತ್ತೂರಿನ ಮಣ್ಣಿನಲ್ಲಿ ಭಗವಾ ಧ್ವಜವನ್ನ ಪಟಪಟನೆ ಹಾರಾಡಿಸುವಂತ ಧೀರ ಸಂಕಲ್ಪವನ್ನ ನಾವು ಮಾಡೋಣ. ಆ ಮೂಲಕ ಅಖಂಡ ಭಾರತವನ್ನ ನಿರ್ಮಾಣ ಮಾಡೋಣ. ಆ ಮೂಲಕ ಗೋ ಹತ್ಯಾ ವಿಷಯವನ್ನ ಪುತ್ತೂರಿನಲ್ಲಂತೂ ಬಂದ್ ಮಾಡೋಣ. ಲವ್ವಿನ ಜಾಲಕ್ಕೆ ಸಿಲುಕಿಸಿ ನಮ್ಮ ಹೆಣ್ಣು ಮಕ್ಕಳನ್ನ, ನಮ್ಮ ಸೋದರಿಯರನ್ನ ರಕ್ತದ ಮಡುವಿನಲ್ಲಿ ತೇಲಾಡಿಸುವ ಆ ಭ್ರಾಮಕ ಜಾಲದ ವಿರುದ್ಧ ಟೊಂಕ ಕಟ್ಟಿ ನಿಲ್ಲೋಣ, ಹಿಂದುತ್ವವನ್ನ ಉಳಿಸೋಣ. ಅದಕ್ಕಾಗಿ ವಿಟ್ಲದ ಮಣ್ಣಿನಲ್ಲಿ, ಆ ಉಳ್ಳಾಲ್ತಿಯ ನಡೆಯಲ್ಲಿ, ಆ ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ಅತ್ಯಂತ ಪವಿತ್ರ ಸಂಕಲ್ಪವನ್ನ ಮಾಡೋಣ. ವ್ಯಕ್ತಿ ಪೂಜೆಯಲ್ಲ, ಇಡೀ ತಂಡ ಇರೋದ್ರಿಂದ. ಅವರೊಬ್ಬರೇ ಇದ್ದಿದ್ರೆ ವ್ಯಕ್ತಿ ಪೂಜೆ, ಆದ್ರೆ ಇಡೀ ತಂಡ ಇರೋದ್ರಿಂದ ಇದು ವ್ಯಕ್ತಿ ಪೂಜೆ ಅಲ್ಲ, ಇದು 100% ಸಿದ್ಧಾಂತದ ಪೂಜೆ ಬಂಧುಗಳೇ. ಸಿದ್ಧಾಂತದ ಪೂಜೆ, ಹಿಂದುತ್ವದ ಆರಾಧನೆ.
ನಾವಿಷ್ಟು ಜನ ಸೇರಿದ್ದೇವಲ್ಲ, ಯಾರಾದರೂ ಬಂದು ಹೇಳ್ರಪ್ಪ ಇಷ್ಟು ಕೊಟ್ಟಿದ್ದೇವೆ ಅಷ್ಟು ಕೊಟ್ಟಿದ್ದೇವೆ ಅಂತ. ಆದರೆ ನಮ್ಮ ಹಾಗೆ ಒಂದೊಂದು ಸಲ ಅಪರೂಪಕ್ಕೆ ಜನ ಸೇರ್ತಾರೆ. ನಾಮಪತ್ರ ಸಲ್ಲಿಕೆಗೆ ದರ್ಬೆಯಿಂದ ಮಿನಿ ವಿಧಾನಸೌಧದ ತನಕ 10,000 ಜನ ಬರೋಬ್ಬರಿ ನಾವು ಸೇರಿದ್ದವಲ್ಲ, ಅವರು ಸೇರಿದ್ರು. ಆದರೆ ಅವರು ಸೇರಿದ ದಿನ ಸಾಯಂಕಾಲ ಒಬ್ಬ ಹುಡುಗ ನನಗೆ ಕಾಲ್ ಮಾಡಿ ಹೇಳಿದ, ಕೃಷ್ಣಣ್ಣ ವಿಷಯದಾದ ಗೊತ್ತುಂಡ ದಾದಮಾರಯ್ಯ ಬಾಲಕೃಷ್ಣ ದಾಲ ಇಜ್ಜಿ ಕೃಷ್ಣಣ್ಣ ಪೋಯಿನೆಕ್ಕೆ 500 ರೂಪಾಯಿ ತಿಕ್ಕುತುಂಡ ಅಂತಂದ. 500 ರೂಪಾಯಿ ತಿಕ್ಕುತುಂಡ ನಿಕ್ಲಿಗೆ ಎರೆಗಾಂಡಲ ತಿಕ್ಕುತುಂಡ ಪ್ರೀತಿಡ ಬರ್ಪ ನಮ ಶ್ರದ್ಧೆಡ ಬರ್ಪ ಹಿಂದುತ್ವನ ಒರಿಪಾವಡು ಪಣ್ಪುನ ಸಂಕಲ್ಪ ನಮ್ಮವು. ಈ ಕಾರಣಗೋಸ್ಕರವಾದ ನಮ್ಮ ಪೂರೆರ್ಲ ಒಂಜಾತ ಯೋಚನೆ ಮಲ್ಪುಗ ಅರುಣಣ್ಣೆ ಈ ಸರ್ತಿ MLA ಆವಡು ಪಂಡದು ಕಾರ್ಯಕರ್ತೆ ನಿಶ್ಚಯಮಂತದೆ. ಆ ಒಂಜಿ ಸಂಕಲ್ಪನ ನಮ ಗೆಂದಾಕ ಪಂಡದು ಯಾನ್ ರಡ್ಡ ಪಾತೇರನ ಆ ಪಂಚಲಿಂಗೇಶ್ವರ ದೇವರಿನ ಪುಣ್ಯ ಪಾದಗೂ ಸಮರ್ಪಣೆ ಮಂತದು ವಿರಮಿಸಾವೆ. ಜೈ ಹಿಂದೂಸ್ಥಾನ್. ಪ್ರಖರ ವಾಕ್ಚಾತುರ್ಯದಿಂದ ನಮ್ಮೆಲ್ಲರಲ್ಲೂ ಕೂಡ ಇನ್ನಷ್ಟು ಜಾಗೃತಿಯನ್ನು ಮೂಡಿಸಂತ ಶ್ರೀಯುತರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸಿದ ಹತ್ತೂರುಡೆಯ ಪುತ್ತೂರಿನ ಮಹಾಲಿಂಗೇಶ್ವರ ಆರಿಸಿದಂತ ಕಾರ್ಯಕರ್ತನೇ, ಕಾರ್ಯಕರ್ತರಿಂದ ಕಾರ್ಯಕರ್ತರಿಗಾಗಿ ಅಭ್ಯರ್ಥಿಯಾಗಿ ನಮ್ಮೆಲ್ಲರನ್ನ ಹಿಂದುತ್ವದ ಹೊಣೆಗಾರಿಕೆಯನ್ನು ನಮ್ಮ ಎಗರೇರಿಸಿ ನಮ್ಮ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ವಿಧಾನಸಭೆಯಲ್ಲಿ ಕಾರ್ಯಕರ್ತನ ನೋವನ್ನ ಎತ್ತಿ ಹಿಡಿಯಲಿರುವಂತ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಅರುಣ್ ಪುತ್ತಿಲಾರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ, ವಿಟ್ಲ ಪಂಚಲಿಂಗೇಶ್ವರ ದೇವರ ಚರಣ ಕರ್ಮಾಳೆಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಎರಡು ಕೈಯನ್ನ ಎತ್ತಿ ಒಂದ್ಸಲ ಜೋರಾಗಿ ಜೈಕಾರವನ್ನು ಹಾಕೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಆದರಣೀಯ ಬಂಧುಗಳೇ, ಮೇ 10ನೇ ತಾರೀಕಿಗೆ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಪುತ್ತೂರು ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಕಾರ್ಯಕರ್ತ ಬಂಧುಗಳೇ, ಮತದಾರ ಬಂಧುಗಳೇ, ಕಾರ್ಯಕರ್ತರಿಗೆ ಆಗಿರತಕ್ಕಂತಹ ನೋವುಗಳಿಗೆ ಶಾಶ್ವತವಾಗಿರತಕ್ಕಂತಹ ಪರಿಹಾರವನ್ನ ಕಂಡುಕೊಳ್ಳಬೇಕು. ತತ್ವ ಸಿದ್ಧಾಂತವನ್ನ ಬಿಟ್ಟು ಈ ಪುಣ್ಯ ಭೂಮಿಯಲ್ಲಿ ಯಾವತ್ತೂ ಕೂಡ ಯಾವುದೇ ಘಟನೆಗಳು ನಡಿಬಾರದು ಅನ್ನುವಂತಹ ಯೋಚನೆಯ ಅಡಿಯಲ್ಲಿ ಈ ಬಾರಿ ಆಕಸ್ಮಿಕವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸತಕ್ಕಂಥ ಅವಕಾಶ ನನ್ನ ಪಾಲಿಗೆ ಬಂತು. ಚುನಾವಣೆಯ ಸಂದರ್ಭದಲ್ಲಿ ಆಶ್ವಾಸನೆಗಳನ್ನು ಕೊಡ್ತಾ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಕಾರ್ಯಕರ್ತರ ನೋವು ನಲಿವುಗಳ ಜೊತೆಗೆ ನಾನಿರ್ತೇನೆ. ಯಾವ ಧರ್ಮ ಆಧಾರಿತವಾಗಿರತಕ್ಕಂತಹ ರಾಜಕಾರಣದ ಜೊತೆಗೆ ಈ ಕ್ಷೇತ್ರದಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೇನೆ. ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬದುಕಿಗೂ ಹೊಸ ಚೈತನ್ಯವನ್ನು ಕೊಡ್ತೇನೆ. ಈ ಸಮಾಜದಲ್ಲಿ ಅಭಿವೃದ್ಧಿಯ ಜೊತೆಗೆ ಪ್ರೀತಿ ವಿಶ್ವಾಸದ ರಾಜಕಾರಣ ಮಾಡ್ತೇವೆ ಅನ್ನತಕ್ಕಂತಹ
ಪಕ್ಷಗಳ ಆಶ್ವಾಸನೆಯಿಂದ ನೊಂದು ಈ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತನ ಧ್ವನಿಯಾಗಬೇಕು. ಈ ಕ್ಷೇತ್ರದ ಕಾರ್ಯಕರ್ತರ ನಾಡಿ ಮಿಡಿತವನ್ನು ಅರಿತುಕೊಂಡು ಆ ಕಾರ್ಯಕರ್ತರ ಜೊತೆಗೆ ನಿರಂತರವಾಗಿ ನಿಲ್ಲತಕ್ಕಂತಹ ಜನಪ್ರತಿನಿಧಿ ಈ ಕ್ಷೇತ್ರದಲ್ಲಿ ಇರಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ಕಾರ್ಯಕರ್ತ ಬಂಧುಗಳ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ, ಮಠಾಧಿಪತಿಗಳ, ಪಕ್ಷದ ಪದಾಧಿಕಾರಿಗಳ, ಕಾರ್ಯಕರ್ತರ ಆಶಯದಂತೆ ಈ ಬಾರಿಯ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಪರಂಪರೆಯನ್ನು ಹೊಂದಿರತಕ್ಕಂತಹ ಭೂಮಿ ಇದು. ಧರ್ಮವನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ನಾವು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಸಮಾಜ ನಮ್ದಿದೆ. ನೂರಾರು ಸವಾಲುಗಳು, ಸಂಘರ್ಷಗಳ ನಡುವೆ ಈ ಕ್ಷೇತ್ರವನ್ನ ಹಿಂದುತ್ವದ ಆಧಾರದಲ್ಲಿ ಉಳಿಸಿಕೊಳ್ಳಬೇಕು ಅನ್ನತಕ್ಕಂತಹ ಪ್ರಾಮಾಣಿಕ ಕಾಳಜಿಯ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವದ ಹೆಸರಿನಲ್ಲಿ ನಾವು ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ. ಒಂದಷ್ಟು ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಸೌಮ್ಯ ಭಟ್ ಕೊಲೆಯ ನೆನಪು ನಮ್ಮ ಜೊತೆಗೆ ಇರಬಹುದು. ಒಂದಷ್ಟು ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಅಕ್ಷತಾ ಅನ್ನತಕ್ಕಂತಹ ಹುಡುಗಿಯ ಅತ್ಯಾಚಾರದ ಪ್ರಕರಣದಲ್ಲಿ ನಡೆದಿರತಕ್ಕಂತಹ ಘಟನೆಗಳಿರಬಹುದು. ಒಂದಷ್ಟು ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಪುಷ್ಪಲತಾ ಕೊಲೆ ಪ್ರಕರಣದಲ್ಲಿ ನಡೆದಿರತಕ್ಕಂತಹ ವಿದ್ಯಮಾನಗಳು ಇರಬಹುದು. ಮೊನ್ನೆಯಷ್ಟೇ ಮರಣ ಹೊಂದಿರತಕ್ಕಂತಹ, ಕೊಲೆ ಆಗಿರತಕ್ಕಂತಹ ಪ್ರವೀಣ್ ಪೂಜಾರಿ ಅವರ ಹತ್ಯೆಯ ನೆನಪುಗಳು ನಮ್ಮ ಕಣ್ಣ ಮುಂದೆ ಇವತ್ತು ಹಾದು ಹೋಗ್ತಾ ಇದೆ. ಯಾವ ಈ ಸಮಾಜಕ್ಕೆ ಶಕ್ತಿಯಾಗಿ ಇರಬೇಕಾಗಿರ್ತಕ್ಕಂತಹ, ನಮ್ಮ ಸಂಸ್ಕೃತಿಯ ರಾಯಭಾರಿಗಳಾಗಿರಬೇಕಾಗಿರ್ತಕ್ಕಂತಹ ತರುಣಿಯರು, ಕಾರ್ಯಕರ್ತರು ಬೀದಿ ಹೆಣವಾಗತಕ್ಕಂತಹ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೇವೆ. ಅಪಮಾನಗಳು, ಅವಮಾನಗಳು, ಹಿಂದೂ ವಿರೋಧಿ ಧೋರಣೆಗಳು, ಸಂಘರ್ಷದ ಮುಖಾಂತರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೆಯತಕ್ಕಂಥ ಆಕ್ರಮಣಗಳು, ಸಾವಿರಾರು ಸವಾಲುಗಳ ನಡುವೆ ಈ ಸಮಾಜವನ್ನ ಮುನ್ನಡೆಸಬೇಕಾಗಿರ್ತಕ್ಕಂತಹ ಜವಾಬ್ದಾರಿಯ ಜೊತೆಗೆ ಧರ್ಮವನ್ನ ರಕ್ಷಣೆ ಮಾಡ್ತಾನೆ ಅನ್ನತಕ್ಕಂಥ ಒಂದೇ ಒಂದು ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾನು ಕೊಡಬಲ್ಲೆ. ಒಂದೇ ಒಂದು ಆಶ್ವಾಸನೆಯನ್ನು ನಾನು ಕೊಡಬಲ್ಲೆ. ಅಧಿಕಾರಕ್ಕೋಸ್ಕರ ನನ್ನ ಸ್ಪರ್ಧೆ ಅಲ್ಲ, ಅಧಿಕಾರದ ವ್ಯವಸ್ಥೆಗೋಸ್ಕರ ನನ್ನ ಸ್ಪರ್ಧೆ ಅಲ್ಲ. ನಮ್ಮ ಮುಂದೆ ಇರತಕ್ಕಂತಹ ಸ್ಪರ್ಧೆ ಯಾವುದು ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು SDPI ವಿರುದ್ಧ ನಮ್ಮ ಸ್ಪರ್ಧೆ ಇದೆ ಹೊರತು ಇನ್ನು ಯಾವುದೇ ಪಕ್ಷದ ವಿರುದ್ಧ ನಮ್ಮ ಸ್ಪರ್ಧೆ ಇಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟತೆಯಾಗಿ ನಮ್ಮ ಜೊತೆಗೆ ಇದೆ. 5 ವರ್ಷಗಳಲ್ಲಿ ರಾಜಕಾರಣ ಮಾಡಿರ್ತಕ್ಕಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಟ್ಟಿರ್ತಕ್ಕಂತಹ ತಪ್ಪು ಹೆಜ್ಜೆಗಳು, ಮತಾಂಧತೆಗೆ ಪ್ರೇರೇಪಣೆಯನ್ನು ಕೊಟ್ಟು ಟಿಪ್ಪು ಜಯಂತಿಯ ಹೆಸರಿನಲ್ಲಿ ನಡೆದಿರತಕ್ಕಂತಹ ಅನೇಕ ಕಹಿ ಘಟನೆಗಳು, ಯಾವ ಸಮಾಜಕ್ಕೆ ಶಕ್ತಿಯಾಗಿ ಈ ಸಮಾಜದ ಜೊತೆಗೆ ಸಾಗಬೇಕಾಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ದುರಾಡಳಿತದ ರಾಜಕಾರಣದ ಮುಖಾಂತರ ಸಮಾಜವನ್ನು ಒಡೆಯತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿತು. ಆಶ್ವಾಸನೆಯ ಮುಖಾಂತರ ಈ ಸಮಾಜದ ದಿಕ್ಕನ್ನ ತಪ್ಪಿಸತಕ್ಕಂತಹ ಕೆಲಸ ಕಾರ್ಯಗಳು, ಭ್ರಷ್ಟಾಚಾರದ ಆಡಳಿತದ ಮುಖಾಂತರ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯಗಳು, ಯಾವ ಬಹುಸಂಖ್ಯಾತರಾಗಿರತಕ್ಕಂತಹ ಹಿಂದೂಗಳ ಭಾವನೆಗಳ ವಿರುದ್ಧ ಮತಾಂಧತೆಗೆ ಸಹಕಾರ ಕೊಟ್ಟಿರತಕ್ಕಂತಹ ಕಾಂಗ್ರೆಸ್ ಪಕ್ಷವನ್ನು ಈ ಕ್ಷೇತ್ರದಲ್ಲಿ ಸೋಲಿಸಲೇಬೇಕಾಗಿದೆ. ಅದಕ್ಕೋಸ್ಕರ ಈ ಬಾರಿಯ ಚುನಾವಣೆ. ಎರಡನೇದು SDPI ಸಂಘಟನೆ ಇವತ್ತು ದೇಶದ್ರೋಹದ ಕೆಲಸವನ್ನು ಮಾಡತಕ್ಕಂಥ, ದೇಶದಲ್ಲಿ ನಿರಂತರವಾಗಿರ್ತಕ್ಕಂಥ ಅಶಾಂತಿಯನ್ನು ನಿರ್ಮಾಣ ಮಾಡತಕ್ಕಂಥ, ಯಾವ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕರ್ತರ ಬಲಿದಾನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಆ ಮತಾಂಧತೆಯ ಕರಿನೆರಳಿನಲ್ಲಿ ಈ ಸಮಾಜವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಯೋಚನೆಯ ನಡುವೆ ಈ ಬಾರಿಯ ಚುನಾವಣೆ ನಡೆಯುತ್ತೆ. ಮತ್ತೆ ಪ್ರವೀಣ್ ಪೂಜಾರಿ ಅಂತ ಕಾರ್ಯಕರ್ತರು ಬೀದಿ ಹೆಣ ಆಗಬಾರದು. ಮತ್ತೆ ಸೌಮ್ಯ ಭಟ್ನಂತಹ ಒಬ್ಬ ತಾಯಿ
ಬೀದಿ ಹೆಣವಾಗಿ ಅತ್ಯಾಚಾರ ಆಗಿ ಕೊಲೆ ಆಗಬಾರ್ದು. ಇವತ್ತು ನಾವೆಲ್ಲ ನಿಶ್ಚಯ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎರಡೂ ಪಕ್ಷವನ್ನ ಸೋಲಿಸಲೇಬೇಕು ಅನ್ನತಕ್ಕಂತಹ ತೀರ್ಮಾನದ ಜೊತೆಗೆ ಈ ಬಾರಿಯ ಚುನಾವಣೆ ನಡೆಯುತ್ತೆ ಬಂಧುಗಳೇ. ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ರಾಜಕಾರಣವನ್ನು ಮಾಡತಕ್ಕಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲರೂ ಪ್ರಣಾಳಿಕೆಯನ್ನು ಮಾಡಿದ್ದೇವೆ. ಮೂಲಭೂತ ಸೌಕರ್ಯಗಳಿಂದ ಸಮಸ್ಯೆಗಳ ವ್ಯವಸ್ಥೆಯಲ್ಲಿ ಬಿದ್ದಿರತಕ್ಕಂಥ ಅನೇಕ ಯೋಜನೆಗಳು, ವಿಟ್ಲಕ್ಕೆ ಸಂಬಂಧಿಸಿದಂತೆ ರಿಕ್ಷಾ ಚಾಲಕರಿಗೆ ಇವತ್ತು ಪುತ್ತೂರಿಗೆ ಹೋಗಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ, ಹೋದರೆ ಅವರ ಮೇಲೆ ಕೇಸು ದಾಖಲು ಮಾಡುವಂತಕ್ಕಂಥ ವ್ಯವಸ್ಥೆಗಳು, ಹೈಟೆನ್ಷನ್ ವೈರ್ನ ಮುಖಾಂತರ ಹಾದು ಹೋಗುವುದರ ಮುಖಾಂತರ ಯಾವ ಕೃಷಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಅನೇಕ ಕೃಷಿಕರಿಗೆ ತೊಂದರೆ ಆಗತಕ್ಕಂಥ ಬೆಳವಣಿಗೆಗಳು, ಇವತ್ತು ಸ್ಥಳೀಯಾಡಳಿತದಲ್ಲಿ ಎಲ್ಲ ಫೈಲುಗಳು ಯಾವ ಅಭಿವೃದ್ಧಿಯ ಕೆಲಸವನ್ನು ಮಾಡೋದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕರ್ತರ ಮತದಾರರ ಭಾವನೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳು ಈ ಕ್ಷೇತ್ರದಲ್ಲಿರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಅದಕ್ಕೋಸ್ಕರ ನಿಮ್ಮ ಸಮಸ್ಯೆಗಳ ಧ್ವನಿಯಾಗಿ ನಾನು ವಿಧಾನಸೌಧದಲ್ಲಿ ಪ್ರತಿಪಾದನೆ ಮಾಡಬಲ್ಲೆ. ಈ ಕ್ಷೇತ್ರದಲ್ಲಿ ವಾರಕ್ಕೆ ಒಂದು ದಿನ ಪೂರ್ಣ ಪ್ರಮಾಣದಲ್ಲಿ ವಿಟ್ಲದಲ್ಲಿ ಕಾರ್ಯಕ್ಷೇತ್ರವನ್ನು ಕಚೇರಿಯನ್ನು ತೆರೆದು ನಿಮ್ಮ ಜೊತೆಗೆ ದಿವಸದ 24 ಗಂಟೆಯೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವಿಶ್ವಾಸದ ರಾಜಕಾರಣವನ್ನು ಈ ಕ್ಷೇತ್ರದಲ್ಲಿ ಮಾಡ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಚುನಾವಣೆಯಲ್ಲಿ ಸಾಕಷ್ಟು ಅಪಪ್ರಚಾರಗಳು ತೇಜೋವಧೆ ಮಾಡತಕ್ಕಂಥ ಪ್ರಯತ್ನದಡಿಯಲ್ಲಿ ಸಂಘದ ಹಿರಿಯರು, ಪಕ್ಷದ ಹಿರಿಯರು ಇವತ್ತು ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನಮಗೆ ಅತ್ಯಂತ ಪ್ರೀತಿ ವಿಶ್ವಾಸ ಇರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತದ ಅಡಿಯಲ್ಲಿ ನಾನು ಬದುಕಿದ್ದೇನೆ. ಕಳೆದ 30 ವರ್ಷಗಳ ಕಾಲ ಜವಾಬ್ದಾರಿ ಇದ್ದರೂ ಇಲ್ಲದಿದ್ದರೂ ಕೂಡ ಈ ಕ್ಷೇತ್ರದ ಎಲ್ಲ ಕಡೆ ಹಿಂದೂ ಪರವಾಗಿರತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ ಹೊರತು ಅಧಿಕಾರಕ್ಕೋಸ್ಕರ ಯಾವತ್ತೂ ಕೂಡ ನಾನು ಅಂಗಲಾಚಿದವನಲ್ಲ. ಇವತ್ತು ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಆಗಿರ್ತಕ್ಕಂಥ ಅವಮಾನಗಳಿಗೆ, ಈ ಕ್ಷೇತ್ರದ ಜನತೆಯ ಭಾವನೆಗಳಿಗೆ ಶಕ್ತಿಯಾಗಿ ನಿಲ್ಲಬೇಕು. ನಿಮ್ಮೆಲ್ಲರ ಮನೆಮಗನಾಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಬೇಕು. ಪ್ರೀತಿ ವಿಶ್ವಾಸದ ಜೊತೆಗೆ ನಿಮ್ಮೆಲ್ಲರ ವಿಶ್ವಾಸ ಪ್ರೀತಿಯನ್ನು ಗಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಆಶಯದಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮಗೆ ಅಧಿಕಾರದ ವ್ಯವಸ್ಥೆ ಏನಿಲ್ಲ, ಖರ್ಚುಗಳು ಸಾಕಷ್ಟಿದೆ. ಚುನಾವಣೆಯನ್ನು ಎದುರಿಸಬೇಕಾಗಿದ್ದರೆ ನಮ್ಮ ಮುಂದೆ ಶಕ್ತಿಯುಕ್ತವಾಗಿರ್ತಕ್ಕಂಥ 2 ಪಕ್ಷಗಳಿದೆ. ಅಧಿಕಾರದಲ್ಲಿ ಅತ್ಯಂತ ಶಕ್ತಿಯಾಗಿರ್ತಕ್ಕಂಥ 2 ಪಕ್ಷಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯ ಇವತ್ತು ಕಾರ್ಯಕರ್ತರಿಂದ ಆಗಿದೆ. ಚುನಾವಣೆಗೆ ಖರ್ಚು ವೆಚ್ಚಗಳನ್ನು ಕಾರ್ಯಕರ್ತರೇ ಹೊಂದಾಣಿಸ್ತಕ್ಕಂಥ ಬೆಳವಣಿಗೆಗಳು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ವಿಶ್ವಾಸದ ಬದುಕನ್ನು ಈ ಸಮಾಜಕ್ಕೆ ಕೊಡತಕ್ಕಂಥ ಕೆಲಸ ಕಾರ್ಯಗಳು, ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ನನ್ನ ಜೊತೆಗೆ ನಿಂತು ಕೆಲಸ ಮಾಡತಕ್ಕಂಥ ಆ ಕಾರ್ಯಕರ್ತರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೇನೆ. ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸಗಳು, ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆಗೆ ಚ್ಯುತಿ ಬಾರದಂತಹ ರೀತಿಯಲ್ಲಿ ನಿಮ್ಮ ಜೊತೆಗೆ ಮುಂದಿನ 5 ವರ್ಷಗಳ ಕಾಲ ಪ್ರೀತಿ ವಿಶ್ವಾಸದ ರಾಜಕಾರಣವನ್ನು ಮಾಡುವೆ. ಯಾವುದೇ ಕಾರ್ಯಕರ್ತನ ಮೇಲೂ ಕೂಡ ನೋವುಗಳು ಬಂದಾಗ ಆ ನೋವಿಗೆ ನಿಮ್ಮ ಜೊತೆಗೆ ನಿಂತು ಪರಿಹಾರ ಕೊಡಬಲ್ಲೆ. ಯಾವ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಎಲ್ಲ ಕೇಸುಗಳನ್ನು ಕೂಡ ಮತ್ತೆ ತೆಗೆಯುವಂತಹ ಕೆಲಸವನ್ನು ಮಾಡ್ತೇನೆ. ಯಾವ ಸಂಸ್ಕೃತಿಯ ರಾಯಭಾರಿಗಳಾಗಿರ್ತಕ್ಕಂಥ ನಮ್ಮ ತಾಯಂದಿರು ಮಹಿಳೆಯರ ಮೇಲೆ ನಿರಂತರವಾಗಿರ್ತಕ್ಕಂಥ ಆಕ್ರಮಣಗಳು, ಅತ್ಯಾಚಾರದಂತಹ ಘಟನೆಗಳು ನಡೆದರೆ ಅವರ ಪರವಾಗಿ ಧ್ವನಿ ಎತ್ತಿ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸವನ್ನು ನಾನು ನಿಮ್ಮ ಮನೆ ಮಗನಾಗಿ ನಿಂತು ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ನೀವೆಲ್ಲರೂ ನನ್ನನ್ನು ನಿಮ್ಮ ಮನೆಯ ಮಗನಾಗಿ ಸ್ವೀಕಾರ ಮಾಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ನೀವಿಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಯಾವುದೇ ರೀತಿಯಲ್ಲಿ ಚ್ಯುತಿ ಬಾರದಂಥ ರೀತಿಯಲ್ಲಿ ಕಾರ್ಯ ನಿರ್ವಹಿಸುವೆ. ಮುಂದಿನ
10ನೇ ತಾರೀಕಿನವರೆಗೆ. ಇವತ್ತು ಈ ಸಭೆಯಲ್ಲಿ ಯಾರು ಭಾಗವಹಿಸಿದ್ದಾರೋ ಅವರ ಮನೆಗೆ ನಾಳೆ ಬೆಳಿಗ್ಗೆ ಬಂದು ಬಾಗಿಲು ತಟ್ಟುವಂಥ ಕೆಲಸ ಆಗಬಹುದು. ಆದರೆ ನಾವೆಲ್ಲರೂ ಒಂದು ಸಿದ್ಧಾಂತವನ್ನು ಉಳಿಸಬೇಕು, ತತ್ವವನ್ನು ಉಳಿಸಬೇಕು. ಆ ಮುಖೇನ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡಬೇಕು. ಆ ಮುಖೇನ ಹೊಸ ಇತಿಹಾಸ ನಿರ್ಮಾಣ ಮಾಡಿ ಕರ್ನಾಟಕ ಮತ್ತು ದೆಹಲಿಗೂ ಕೂಡ ಕಾರ್ಯಕರ್ತರ ಶಕ್ತಿ ಏನು ಅನ್ನೋದನ್ನು ತೋರಿಸಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆ ನಮಗಿದೆ. ಅದಕ್ಕೋಸ್ಕರ ಈ ಬಾರಿಯ ಚುನಾವಣೆಯ ಗೆಲುವು ಕಾರ್ಯಕರ್ತರ ಗೆಲುವು ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇವತ್ತಿನ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ. ಇವತ್ತು ಅತ್ಯಂತ ಶಾಂತಿಯುತವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳು ನಡೆದಿದೆ. ನಿನ್ನೆ ಒಂದು ಸಣ್ಣ ಘಟನೆ ನಡೆದೋಯ್ತು. ಯಾವ ನಮ್ಮ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯ ಪ್ರಚಾರ ಮಾಡತಕ್ಕಂಥ ವಾಹನದ ಕೀಯನ್ನು ತೆಗೆದು ಬಿಸಾಡತಕ್ಕಂಥ ಕೆಲಸವನ್ನು ಮಾಡಿದರು. ಸಾಕಷ್ಟು ಅಪಪ್ರಚಾರದ ಮುಖಾಂತರ ಕಾರ್ಯಕರ್ತನ ಮಾನಸಿಕತೆಯನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಆದರೆ ನಾನು ಇವತ್ತು ನಿಮ್ಮ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಧ್ವನಿಯಾಗಿ ನಾನು ನಿಮ್ಮ ಜೊತೆಗೆ ಇದ್ದೇನೆ. ಆದರೆ ನಾಳ್ದು 10ನೇ ತಾರೀಕಿಗಿನ ತನಕ ಅನೇಕ ರೀತಿಯ ಘಟನೆಗಳು ನಡಿಬಹುದು. ನಾನು ಕೂಡ ಜೀವದಲ್ಲಿ ಇರ್ತೇನಾ ಇಲ್ವೋ ಅನ್ನತಕ್ಕಂಥ ಸಂದೇಹ ನನ್ನ ಜೊತೆಗಿದೆ. ಅಮಾಯಕ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂಥ ಅಭ್ಯರ್ಥಿಯ ತೇಜೋವಧೆಯನ್ನು ಮಾಡಿ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಕೆಲಸ ಕಾರ್ಯವನ್ನ ನಮ್ಮ ಎದುರು ಇರತಕ್ಕಂಥ ಪಕ್ಷಗಳು ಮಾಡ್ತಾ ಇದೆ. ನಾನೆಲ್ಲವನ್ನ ಪಂಚಲಿಂಗೇಶ್ವರ ದೇವರ ಸನ್ನಿಧಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ಅವರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳು, ಆರೋಪಗಳು, ಕಾರ್ಯಕರ್ತರ ವಿರುದ್ಧ ನಡೆದಿರತಕ್ಕಂಥ ಅವರ ನಡವಳಿಕೆಗಳು ಯಾವುದು ಇದ್ರೂ ಕೂಡ 10ನೇ ತಾರೀಕಿನವರೆಗೆ ಯಾವುದೇ ರೀತಿಯ ವಿಚಲಿತರಾಗದೆ, ಯಾವುದೇ ರೀತಿ ಸಂಘರ್ಷದ ವ್ಯವಸ್ಥೆಗೆ ಅವರ ಜೊತೆಗೆ ಹೋಗಬೇಡಿ. ಇದೇ ನೀವು ಕೊಡುವಂಥ, ನನಗೆ ಕೊಡತಕ್ಕಂಥ ಪ್ರೀತಿ, ವಿಶ್ವಾಸ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಅಧಿಕಾರ ಎಲ್ಲವೂ ಬರ್ಬೋದು, ಆದರೆ ಇಂತಹ ನಿಮ್ಮಂಥ ಒಬ್ಬ ಕಾರ್ಯಕರ್ತರ ಸಾವಿರಾರು ಕಾರ್ಯಕರ್ತರ ಆ ಪ್ರೀತಿ, ಆ ಅಧಿಕಾರಕ್ಕಿಂತಲೂ ಎಲ್ಲದಕ್ಕಿಂತಲೂ ಕೂಡ ಶ್ರೇಷ್ಠ ಅನ್ನುವಂಥದ್ದು ನಮ್ಮ ಹೃದಯದಲ್ಲಿದೆ. ನಿಮಗೆಲ್ಲರಿಗೂ ಮತ್ತೆ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸ್ತಾ, ನಾಳೆ ದಿನ ಕೊನೆಯ ದಿವಸದವರೆಗೂ 10ನೇ ತಾರೀಕಿನವರೆಗೂ ಮನೆ ಮನೆಗೆ ಹೋಗಿ ಆ ಬೂತು ಮಟ್ಟದಲ್ಲಿ ನಾವು ಮತದಾರರನ್ನು ಸಂಪರ್ಕಿಸಬೇಕಾಗಿದೆ. ಅನೇಕ ರೀತಿಯ ಸಮಸ್ಯೆಗಳ ನಡುವೆ ಈ ಕ್ಷೇತ್ರದ ಜನತೆ ಇದೆ. ಆ ಎಲ್ಲ ಅವರ ಸಂಕಷ್ಟಗಳನ್ನು ಅರಿತುಕೊಂಡು ಈ ಪುಣ್ಯ ಭೂಮಿಯಲ್ಲಿ ಹಿಂದುತ್ವವನ್ನು ಉಳಿಸೋಣ. ಮತ್ತೆ ಕೇಸರಿ ಧ್ವಜ ವಿರಾಜಮಾನವಾಗಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ರ ಆಸುಪಾಸಿನಲ್ಲಿರ್ತಕ್ಕಂಥ ಸಂದರ್ಭ. ಇವತ್ತು 100ನೇ ವರ್ಷದಲ್ಲಿ ನಾವೆಲ್ಲರೂ ಯೋಚನೆ ಮಾಡಿದ್ದೇವೆ, ಯಾವ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಬೇಕು, ಹಿಂದುತ್ವಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಆ ಹಿರಿಯರ ಬದುಕಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಮನೆ ಮನೆಯಲ್ಲಿ ಭಗವಧ್ವಜ ಹಾರಾಟ ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರೀತಿ, ವಿಶ್ವಾಸ, ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವುದರ ಜೊತೆಗೆ ನಾವೆಲ್ಲರೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಜೊತೆಯಾಗಿ ಸಾಗೋಣ. ಯಾವತ್ತೂ ಕೂಡ ಈ ಪುಣ್ಯ ಭೂಮಿಯಲ್ಲಿ ಕೇಸರಿಗೆ ವಿಜಯ ಆಗುತ್ತೆ. ಆ ಮಹಾಲಿಂಗೇಶ್ವರ ಪಂಚಲಿಂಗೇಶ್ವರನ ಕ್ಷೇತ್ರದಲ್ಲಿ 13ನೇ ತಾರೀಕಿಗೆ ನಾವು ಎಲ್ಲರೂ ಕೂಡ ಸೇರಿ ಅದ್ಭುತವಾಗಿರತಕ್ಕಂಥ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡೋಣ. ಕಾರ್ಯಕರ್ತರ ಧ್ವನಿಯಾಗಿ, ಸಿದ್ಧಾಂತ ತತ್ವಗಳಿಗೆ ಆದರ್ಶವಾಗಿ ಈ ಸಮಾಜಕ್ಕೆ ಕಾರ್ಯಕರ್ತರ ಶಕ್ತಿ ಎನ್ನುವುದನ್ನು ತೋರಿಸಿಕೊಡತಕ್ಕಂತಹ ಕೆಲಸ ಕಾರ್ಯಗಳಿಗೆ ಮಹಾಲಿಂಗೇಶ್ವರ ಪಂಚಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಅನುಗ್ರಹವನ್ನು ಕೊಡಲಿ ಅಂತಕ್ಕಂಥ ಆಶಯದ ಜೊತೆಗೆ ಮತ್ತೆ ಶಿರಬಾಗಿ ತಮಗೆಲ್ಲರಿಗೂ ವಂದನೆಯನ್ನ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಭಾರತ್ ಮಾತಾ ಕೀ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಮ್ಮ ನೇತಾರ ಅರುಣನ ಬೆಂಗಾವಲಾಗಿ ನಾವೆಲ್ಲ ಕಾರ್ಯಕರ್ತರಿದ್ದೇವೆ ಎನ್ನುವಂತ ಉದ್ಘೋಷದೊಂದಿಗೆ ತಾವೆಲ್ಲ ತಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಅನ್ನು ಒಮ್ಮೆ ಮೇಲೆ ಎತ್ತಿ ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ ಒಂದ್ಸಲ ಅರುಣನಿಗೆ ತೋರಿಸಬೇಕು ಅನ್ನೋದು ವಿನಂತಿಯನ್ನು ಮಾಡ್ಕೊಳ್ತಾನೆ. ತಮ್ಮ ಎಲ್ಲ ಮೊಬೈಲ್ ಅನ್ನ ಎತ್ತಿ ಫ್ಲಾಶ್ ಲೈಟ್ ಅನ್ನು ಆನ್ ಮಾಡಿ ಬಾನತ್ತರದಲ್ಲಿ ನಿನಗುವಂತ ನಕ್ಷತ್ರಗಳಾಗೆ ಇಲ್ಲಿರುವಂತಹ ಎಲ್ಲ ಒಂದೇ ಒಂದು ಮಾತ, ಭಾರತ್ ಮಾತಾ ಕೀ. ಪುತ್ತೂರಿನ ಮುತ್ತು ಅರುಣನಿಗೆ, ನಮ್ಮೆಲ್ಲರ ಚಿಹ್ನೆ ಬ್ಯಾಗ್.
ಬ್ಯಾಟ್ ಚಿಹ್ನೆಯಿಂದ ಈ ಬಾರಿ ಸಿಕ್ಸರ್ ಅನ್ನ ಹೊಡೆದು ನಾವು ಖಂಡಿತವಾಗಿ ಕೂಡ ವಿಧಾನಸೌಧಕ್ಕೆ ನಮ್ಮೆಲ್ಲರ ನೆಚ್ಚಿನ ಕಾರ್ಯಕರ್ತ ಬಂಧುವನ್ನ ಆಯ್ಕೆ ಮಾಡಿ ಕಳಿಸ್ತೇವೆ ಎನ್ನುವಂತ ಮಾತಿನೊಂದಿಗೆ ಅವರು ನನಗೆ ಭರವಸೆ ನೀಡುತ್ತಾ ನಾವೆಲ್ಲ ನಿಮ್ಮ ಬೆಂಗಾಲ ಆಗಿದ್ದೇವೆ ಎನ್ನುವಂತ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಇಂದಿನ ಘನ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಡಾಕ್ಟರ್ ಸುರೇಶ್ ಪುತ್ರ ಇವರಿಗೆ ಪ್ರೀತಿಪೂರ್ವಕವಾದಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರಿಗೂ ಕೂಡ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಪ್ರಕಟವಾಕಿಗಳಾಗಿರುವಂತಹ ಶ್ರೀ ಕೃಷ್ಣ ಉಪಾಧ್ಯಾಯ ದಿಶೂತಿ ಭಾಷಣವನ್ನ ನೀಡಿ ನಮ್ಮನ್ನ ಉರಿದುಂಬಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಗಳು. ಶ್ರೀ ರಾಜಶೇಖರ್ ಉದ್ಯಮಿಗಳು ಇವರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳು. ಶ್ರೀಯುತ ರಘುರಾಮ್ ರಾಯ್ ವಿಟ್ಲ ಪಂಚಾಯತ್ನ ಮಾಜಿ ಸದಸ್ಯರು ಇವರಿಗೆ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಸಂಧ್ಯಾ ಮೋಹನ್ ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯೆ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಗಣೇಶ್ ಮುದ್ರಾಜ ಆತ್ಮೀಯವಾದಂತಹ ಧನ್ಯವಾದವನ್ನು ತಮ್ಮ ಕೂಡ ಅರ್ಪಿಸ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಪತ್ರಿಕಾ ಮಾಧ್ಯಮದ ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕ್ಷಮಿಸಿ, ಅಂದ್ರೆ ಸಮಯದ ಅಭಾವ ಇದ್ದ ಕಾರಣ ನಮಗೆ ಎಲ್ಲರನ್ನು ಮಾತಾಡಿಸುವ ಅವಕಾಶ ಆಗಲಿಲ್ಲ. ಅದು ಅಧ್ಯಕ್ಷತೆ ನೆಲೆಯಲ್ಲಿ ಎರಡು ಮಾತನ್ನ ಈ ಸಂದರ್ಭ ಡಾಕ್ಟರ್ ಪುತ್ತೂರಾಯರು ಆಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹರಿ ಓಂ. ಮುಂದಿನ ವಿಧಾನಸಭಾ ಚುನಾವಣೆಯ ನಮ್ಮೆಲ್ಲರ ಪಕ್ಷೇತರ ಅಂತ ಹೇಳುವುದಿಲ್ಲ ನಾನು, ನಮ್ಮೆಲ್ಲರ ಅಭ್ಯರ್ಥಿ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಅವರೇ ಹಾಗೂ ಇಲ್ಲಿ ನೆರೆದಿರುವಂತ ಅವರ ಎಲ್ಲ ಅಭಿಮಾನಿ ಬಂಧುಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರುಗಳೇ, ಮುಂದಿನ ವಿಧಾನಸಭಾ ಚುನಾವಣೆ ಒಂದು ಧರ್ಮ ಮತ್ತು ಅಧರ್ಮದ ಯುದ್ಧದ ಹಾಗೆ ಕಾಣ್ತಾ ಇದೆ. ಈಗ ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರಚಾರ ಯಾವುದು ಅಪಪ್ರಚಾರ ಯಾವುದು ಎಂದು ಗೊತ್ತಿಲ್ಲದವರಲ್ಲ. ಅರುಣಣ್ಣನ ವಿರೋಧಿಗಳು ಇವತ್ತು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ತಮ್ಮ ತಮ್ಮ ಅಭ್ಯರ್ಥಿಗಳ ಬಗ್ಗೆ ಪ್ರಚಾರ ಮಾಡುವುದನ್ನು ಬಿಟ್ಟು ಅರುಣಣ್ಣನ ಬಗ್ಗೆ ನಮ್ಮ ನಿಮ್ಮೆಲ್ಲರ ಮನೆಗೆ ಬಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಬಹಳ ಬೇಸರದ ಸಂಗತಿ. ಅರುಣಣ್ಣನಿಗೆ ಇಲ್ಲಿ ಇರುವ ಜನ ಬೆಂಬಲವನ್ನು ನೋಡಿದ್ರೆ ಕಾಣ್ತದೆ, ಯಾವುದೇ ಒಂದು ಹುದ್ದೆ ಇಲ್ಲದೆ ಇಷ್ಟೊಂದು ಜನರ ಪ್ರೀತಿಯನ್ನು ಗಳಿಸಿದ ಈ ಅರುಣಣ್ಣ ಮುಂದೆ ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ಜಯ ಗಳಿಸಿದ ನಂತರ ಅವರು ಯಾವ ರೀತಿ ಕೆಲಸ ಮಾಡಬಹುದು ಅಂತ ಒಂದು ಆಶ್ಚರ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟೊಂದು ಜನ ಬೆಂಬಲ ಈಗಲೇ ಇರುವಾಗ ಅವರಂತಹ ಒಂದು ವ್ಯಕ್ತಿ ನಾವು ಸಾಧಾರಣ 25 ವರ್ಷಗಳಿಂದ ನೋಡ್ತಾ ಇದ್ದೇವೆ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಸಿಗುವಂತಹ ಜನ ಬೆಂಬಲ ಎಲ್ಲ ಕ್ಷೇತ್ರ ಎಲ್ಲ ಜನರು ಅವರಿಗೆ ಬೆಂಬಲ ನೀಡುತ್ತಾರೆ ಅಂತ ನನ್ನ ಅನಿಸಿಕೆ. ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡದೆ ನಾವು ಇದಕ್ಕೆ ಕೊಡುವ ಉತ್ತರ ಏನಾಗಬೇಕಂತ ಹೇಳಿದ್ರೆ, ನಾಡ್ದು ಮೇ 10ಕ್ಕೆ ಮತಗಟ್ಟೆಗೆ ಹೋಗಿ ಅರುಣಣ್ಣನ ಪರ ಅವರ ಬ್ಯಾಟ್ ಚಿಹ್ನೆಗೆ ಒಂದೊಂದು ಬೀಳುವಂತಹ ಒಂದೊಂದು ಮತವು ಈ ಅಪಪ್ರಚಾರಕ್ಕೆ ತಕ್ಕ ಉತ್ತರವಾಗಿ ಆ ಅಪಪ್ರಚಾರಗಳಿಗೆ ಈ ಮಣ್ಣಿನ ನಮ್ಮೆಲ್ಲರ ಆರಾಧ್ಯ ದೇವ ಉತ್ತರ ಕೊಡ್ತಾರೆ ಅಂತ ನಂಬಿಕೆಯಿಂದ ಅರುಣಣ್ಣನಿಗೆ ಇನ್ನೊಮ್ಮೆ ಜಯ ಸಿಗಲಿ. ಅದಕ್ಕೆ ನಿಮ್ಮೆಲ್ಲರ ಕಾರ್ಯಕರ್ತರ ಶ್ರಮ ಇರಲಿ. ನಾಳೆ 10ರ ತನಕ ಯಾರು ವಿರಮಿಸದಿರೋಣ. ನಮ್ಮೆಲ್ಲರ ಗುರಿ ಒಂದೇ ಆಗಿರಲಿ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ನಮ್ಮೆಲ್ಲರ ಗುರಿ ಒಂದೇ. ನಮ್ಮೆಲ್ಲರ ಅಭ್ಯರ್ಥಿ, ಸಾಮಾನ್ಯ ಜನರ ಅಭ್ಯರ್ಥಿ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಅವರು ನಾಡ್ದು ವಿಜಯಿಯಾಗಿ ಬರುವುದು, ಈ ಪುತ್ತೂರಿನ ಶಾಸಕನಾಗಿ ಬರುವುದು ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ನಡೆಸುತ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪುತ್ತೂರಿಗೆ ಪುತ್ತಿಲ ಹೇಗೆಯೋ ಮಾರ್ಗದರ್ಶನದಲ್ಲಿ ಪುತ್ತೂರಾಯರು ಹಾಗೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿರುವಂತಹ ಎಲ್ಲ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿವರ್ಗಳು ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಷ್ಟು ಭವ್ಯವಾದಂತಹ ವ್ಯವಸ್ಥೆಯ ವೇದಿಕೆಯನ್ನ ಇಲ್ಲಿ ನಿರ್ಮಿಸುವರೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಅರಮನೆಯ ಎಲ್ಲ ಬಂಧು ಭಗಿನಿಯರಿಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಧ್ವನಿವರ್ಧಕದ ವ್ಯವಸ್ಥೆ ಇರ್ಬೋದು ಅಥವಾ ಈ ಲೈಟಿಂಗ್ಸ್ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ಸಹಕರಿಸಿದಂತ ಆತ್ಮೀಯ ಮಿತ್ರರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತ ಅವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು ಅರ್ಪಿಸ್ತಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಮಜ್ಜಿಗೆ ವ್ಯವಸ್ಥೆ, ಬಾಯಾರಿಕೆ ವ್ಯವಸ್ಥೆ ಇರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳಲ್ಲಿ ಸಹಕರಿಸುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಂಧುಗಳೇ, ನಿಮಗೆಲ್ಲರಿಗೂ
ಬಹಳ ಇಷ್ಟೊಂದು ಜನಸಂಖ್ಯೆ, ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ ತಮಗೆಲ್ಲರಿಗೂ ಅರುಣಣ್ಣನ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು ಸ್ನೇಹಿತರೆ. ಈಗ ಒಂದು ವಿನಂತಿ ಏನು ಅಂತೇಳಿದರೆ, ನಾಳ್ದು 8ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಪುತ್ತೂರು ಬಳುವಾರಿಂದ ದರ್ಬೆವರೆಗೆ ಬೃಹತ್ ರೋಡ್ ಶೋ ಅರುಣಣ್ಣನ ಪರವಾಗಿ ನಡೆಯಲಿದೆ ಸ್ನೇಹಿತರೆ. ಮಾತೆಯರು ತಮ್ಮ ಮನೆಯಿಂದ ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಈ ಬೃಹತ್ ಸಂಖ್ಯೆಯಲ್ಲಿ ಇಡೀ ಭಾರತವೇ ನೋಡುವಂತಹ ಜನಸಂಖ್ಯೆಯೊಂದಿಗೆ ನಾವು ಈ ರೋಡ್ ಶೋವನ್ನು ಮಾಡಿ ಅರುಣಣ್ಣನ ಎದುರುಗಳಿಗೆ ಯಾರೆಲ್ಲ ವಿರೋಧಿಗಳಿದ್ದಾರೆ ಅವರಿಗೆಲ್ಲ ನಾವು ಈಗಾಗಲೇ ವಿಜಯಶಾಲಿಗಳಾಗಿದ್ದೇವೆ ಅಂತೇಳಿ ತೋರಿಸುವಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಬೋಲೋ ಭಾರತ್ ಮಾತಾ ಕೇ. ರಾಜಾರಾಮ್ ಭಟ್ ಅವರ ಕರೆಯನ್ನ ನಾವೆಲ್ಲ ಸ್ವೀಕರಿಸಿದ್ದೇವೆ ಅಂತ ಮಾತನ್ನು ಹೇಳುತ್ತಾ ಅವರಿಗೂ ಕೂಡ ಶ್ರೀ ಸುಂದರ ವಂದನೆ ಅರ್ಪಿಸ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟ ಎಲ್ಲ ಸಂಮಿತ್ರ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಹೃದಯ ಸ್ಪರ್ಶಿ ವಂದನೆಗಳನ್ನು ಅರ್ಪಿಸ್ತಾ 10ನೇ ತಾರೀಕಿನಂದು ನಾವೆಲ್ಲರೂ ಅರುಣಣ್ಣನ ಬ್ಯಾಡ್ಚಿನೆಗೆ ಮತವನ್ನು ಹಾಕುವುದರೊಂದಿಗೆ ನಮ್ಮವರೆಲ್ಲರನ್ನ ಹಾಕಿಸುವಂತ ಕಾರ್ಯಕರ್ತರು ನಾವಾಗೋಣ. 13ನೇ ತಾರೀಕಿನ ಚುನಾವಣೆಯ ರಿಸಲ್ಟ್ ಅನ್ನ ನಾವು ಪಡೆದುಕೊಂಡು ವಿಜಯ ಘೋಷವನ್ನ ಆಚರಿಸೋಣ ಎನ್ನುವಂತ ಮಾತನ್ನು ಹೇಳುತ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್. ಪುತ್ತಿಲ ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಭಾರತೀಯತೆಯ ಸಾರಥಿ, ರಾಜಕೀಯವಲ್ಲ ಸೂಕ್ಷ್ಮಮತಿ, ಸಮಾನತೆಯ ಪ್ರತಿಪಾದಕ, ಹಿಂದೂ ಧರ್ಮದ ಪರಿಚಾರಕ, ಕಾರ್ಯಕರ್ತರ ಅಣ್ಣ. ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ.